ನಮಸ್ಕಾರ. ದೇವರ ಆಶೀರ್ವಾದವನ್ನ ಬೇಡಿಕೊಂಡು ನಮ್ಮ ಉಳ್ಳಾಲ ಪರಿಸರದಲ್ಲಿ ಮಾತ್ರ ಅಲ್ಲ, ಇವತ್ತು ಅಖಂಡ ತುಳುನಾಡಿನಲ್ಲಿ ಸೇವಾ ಕಾರ್ಯಗಳ ಮೂಲಕ ಜನಮಾನಸದ ಮನಸ್ಸಲ್ಲಿ ಸ್ಥಾನವನ್ನು ಪಡೆದಂಥ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲದ 40ನೇ ವರ್ಷಾಚರಣೆ ಮಾರುತಿ ಮಾಣಿಕ್ಯ ಮಹೋತ್ಸವದ ಅಂಗವಾಗಿ ಮಾಡ್ತಾ ಇರುವಂಥ ಬೇರೆ ಬೇರೆ ಜನಸೇವೆಯ 40ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮವನ್ನ ನಾವೀಗ ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲರನ್ನು ಕೂಡ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲದ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕದ ಅಲೈಡ್ ಅಂಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಚೇರ್ಮನ್ ಹಾಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದರ ಸಿಂಡಿಕೇಟ್ ಮೆಂಬರ್ ಕೂಡ ಆಗಿರುವಂಥ UT ಇಫ್ತಿಕಾರ್ ಫರೀದ್ ಅವರು ಆಗಮಿಸಲಿಕ್ಕಿದ್ದಾರೆ. ಹಾಗೆ ಈಗಾಗಲೇ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರು, ನಮ್ಮ ತುಳುನಾಡಿನ ಹೆಮ್ಮೆಯ ನಾಯಕರಲ್ಲಿ ಒಬ್ಬರಾಗಿರುವಂಥ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಈಗಾಗಲೇ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೇದಿಕೆ ಎದುರುಭಾಗಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು ಹಾಗೆ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿರ್ತಕ್ಕಂಥ ಶ್ರೀ ಯಶವಂತ್ ಅಮೀನ್ ಉಳ್ಳಾಲ ನಮ್ಮ ಜೊತೆಗಿದ್ದಾರೆ. ಉಳ್ಳಾಲ್ದಿ ಧರ್ಮ ಅರಸರ ಕ್ಷೇತ್ರ ಉಳಿಯ ಉಳ್ಳಾಲ ಇದರ ಗುರಿಕಾರರಾದಂಥ ಶ್ರೀ ಸುರೇಶ್ ಗುರಿಕಾರರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ನಗರಸಭೆ ಉಳ್ಳಾಲದ ಸದಸ್ಯರಾಗಿರುವಂಥ ಶ್ರೀಮತಿ ವೀಣಾ ಡಿಸೋಜ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂಥ ಶ್ರೀ ಸದಾನಂದ ಬಂಗೇರ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಂಡು, ನಗರಸಭೆ ಉಳ್ಳಾಲದ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಅಯೂಬ್ ಮಂಚಿಲಾ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ಕೆಲವೇ ಕ್ಷಣಗಳಲ್ಲಿ UT ಇಫ್ತಿಕಾರ್ ಫರೀದ್ ಅವರ ಆಗಮನದ ಮೂಲಕ ಈ ಮನೆಯ ಹಸ್ತಾಂತರ ಮಾರುತಿ ಆಶ್ರಯ ಅನ್ನುವ ನಾಮಾಂಕಿತದಲ್ಲಿ ಇದು ನಮ್ಮ ಮಾರುತಿ ಜನಸೇವಾ ಸಂಘದ 2ನೆಯ ಒಂದು ಪ್ರಾಜೆಕ್ಟ್ ಇವತ್ತು ಲೋಕಾರ್ಪಣೆ, ಅಂದರೆ ಅವರಿಗೆ ಮನೆಯವರಿಗೆ ಹಸ್ತಾಂತರ ಮಾಡುವಂಥ ಒಂದು ಕಾರ್ಯ. ಇನ್ನು ಒಂದೆರಡು ದಿನದಲ್ಲಿ ಶಾಸ್ತ್ರೋಕ್ತವಾಗಿ ಈ ಮನೆಯ ಗೃಹ ಪ್ರವೇಶದ ಎಲ್ಲ ಕಾರ್ಯಗಳನ್ನು ಮನೆಯವರು ನಡೆಸಲಿಕ್ಕಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಮಾರುತಿ ಜನಸೇವಾ ಸಂಘ ಅಧಿಕೃತವಾಗಿ ಮನೆಯ ಮಾಲೀಕರಿಗೆ ಹಸ್ತಾಂತರ ಮಾಡುವಂಥ ಒಂದು ಕಾರ್ಯ ನಡೀಲಿಕ್ಕಿದೆ. ಶ್ರೀಮತಿ ಜ್ಯೋತಿ ನವೀನ್ ರವರ ಕುಟುಂಬದ ಸಂಕಷ್ಟವನ್ನ ಕಂಡು ಅವರಿಗೆ ಒಂದು ಆಶ್ರಯನ್ನ ನೀಡಬೇಕು ಅನ್ನತಕ್ಕಂಥ ಒಂದು ಮಹೋನ್ನತವಾದ ಮನೋಜ್ಞವಾದ ಯೋಚನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾರುತಿ ಜನಸೇವಾ ಸಂಘ ಈ ಒಂದು ಕಾರ್ಯವನ್ನ ನಡೆಸ್ತಾ ಇದೆ. ಬಹುತೇಕ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾರುತಿ ಜನಸೇವಾ ಸಂಘ ಕಳೆದ 40 ವರ್ಷಗಳ ಹಿಂದೆ ನಮ್ಮ ಉಳ್ಳಾಲದ ಅರಬ್ಬಿ ಸಮುದ್ರದ ಕಡಲಲೆಗಳ ಬುಡದಲ್ಲಿ ಆಡ್ತಿದ್ದಂಥ ಒಂದಷ್ಟು ಹುಡುಗರು ಸೇರಿಕೊಂಡು ಕ್ರಿಕೆಟ್ ಟೀಮನ್ನು ಆರಂಭ ಮಾಡಿದರು. ಮಾರುತಿ ಕ್ರಿಕೆಟರ್ಸ್ ಅನ್ನುವಂಥ ಒಂದು ಕ್ರಿಕೆಟ್ ಟೀಮ್ ಆರಂಭ ಆಗಿ ಆನಂತರ ಸದೃಢವಾಗಿ ಒಂದು ಕ್ರಿಕೆಟ್ ಟೀಮ್ ಬೆಳೆದು ನಮ್ಮ ಕರ್ನಾಟಕದ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಬೇರೆ ಬೇರೆ ಕಡೆಗಳಲ್ಲಿ ನಡೆಯುವಂಥ ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ಮಾರುತಿ ಕ್ರಿಕೆಟರ್ಸ್ ಅನ್ನೋದು ಹೋಯ್ತು ಅಂತ ಹೇಳಿದ್ರೆ ಟ್ರೋಫಿಯನ್ನು ಗೆದ್ದು ಬರ್ತಾರೆ ಅನ್ನೋವಂಥ ಅಷ್ಟರ ಮಟ್ಟಿಗೆ ಯಶಸ್ಸನ್ನು ಕಂಡಂಥವರು. ಕ್ರಿಕೆಟಲ್ಲಿ ಗೆದ್ದಂಥ ಹಣವನ್ನು ನಾವು ಖರ್ಚು ಮಾಡಬಾರ್ದು, ಅದನ್ನು ಸಮಾಜ ಸೇವೆಗೆ ವಿನಿಯೋಗಿಸಬೇಕು ಅನ್ನುವಂಥ ಯೋಚನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಆನಂತರ ನಿಧಾನವಾಗಿ ಸಾಮಾಜಿಕ ಸೇವೆಯನ್ನ ಮಾಡುವಂಥ ಕಾರ್ಯವನ್ನು ಆರಂಭ ಮಾಡ್ತಾರೆ ಮಾರುತಿ ಕ್ರಿಕೆಟರ್ಸ್. ನಂತರ ಮಾರುತಿ ಯುವಕ ಮಂಡಲವಾಗಿ ಕ್ರಿಕೆಟ್ ಆಡ್ತಿದ್ದವರು ತಮ್ಮ ವೃತ್ತಿ, ಉದ್ಯೋಗ, ಉದ್ಯಮ ಇದೆಲ್ಲವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಅರಬ್ಬಿ ಸಮುದ್ರದಲ್ಲಿ ಕಡಲಲೆಗಳ ನಡುವೆ ಮೀನುಗಾರಿಕೆಯನ್ನ ಮಾಡ್ತಾ ಸಾಹಸದ ಜೀವನವನ್ನ ಮಾಡ್ತಾ ಒಂದು ಕಡೆಯಲ್ಲಿ ಬಂದಂಥ ಆದಾಯದಲ್ಲಿ ಒಂದಷ್ಟನ್ನ ಸಮಾಜಕ್ಕೆ ಕೊಡಬೇಕು, ಸಮಾಜದ ಋಣವನ್ನ ತೀರಿಸಬೇಕು ಅನ್ನತಕ್ಕಂಥ ಯೋಚನೆ ಅವರ ಮನಸ್ಸಿಗೆ ಬರುತ್ತೆ. ಬಂದ ಆದಾಯದಲ್ಲಿ ಒಂದಷ್ಟು ಹಣವನ್ನ ಸೇವೆಗಾಗಿ ಮೀಸಲಿಟ್ಟು ಆ ಮೂಲಕ ಬಹುಶಃ ಯೋಚನೆ ಮಾಡಲಿಕ್ಕೂ ಬೇರೆ ಸಂಘ ಸಂಸ್ಥೆಗಳಿಗೆ ಕಷ್ಟ ಆಗುತ್ತೆ. ನನ್ನ ಹೆಸರು RJ ಪ್ರಸನ್ನ ಅಂತ. 93.5 ರೆಡ್ FM ಅಲ್ಲಿ 17 ವರ್ಷಗಳಿಂದ ಸನ್ TV ನೆಟ್ವರ್ಕಲ್ಲಿ ನಾನು ರೇಡಿಯೋ ಜಾಕಿ ಹಾಗೆ ಆಂಕರ್ ಆಗಿ ಕೆಲಸ ಮಾಡ್ತಾ ಕರ್ನಾಟಕ ಬೇರೆ ಬೇರೆ ದೇಶಗಳಲ್ಲಿ 1,500ಕ್ಕೂ ಹೆಚ್ಚು ಕಾರ್ಯಕ್ರಮ ನಿರೂಪಣೆ ನಾನು ಮಾಡಿದ್ದೇನೆ. ನಾನು ನೋಡಿರುವಂಥ ಸಂಘ ಸಂಸ್ಥೆಗಳಲ್ಲಿ ಕರ್ನಾಟಕದಲ್ಲಿ ಬೀದರ್ ಒಂದು ಬಿಟ್ಟು ಬೇರೆ ಎಲ್ಲ ಜಿಲ್ಲೆಯಲ್ಲೂ ನಾನು ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೇನೆ. ಆದರೆ ಈ ಸಂಘ ಸಂಸ್ಥೆಗಳ ಇತಿಹಾಸದಲ್ಲಿ ಒಂದು ಸಂಸ್ಥೆ ಇಷ್ಟರ ಮಟ್ಟಿಗೆ ಮೆಂಬರ್ಸ್ ತಾವು ದುಡಿದ ಹಣವನ್ನ ಒಂದಷ್ಟನ್ನ ಸಮಾಜ ಸೇವೆಗೆ ಬದಿಗಿಟ್ಟು ಕೆಲಸ ಮಾಡುವಂತ ಸಂಸ್ಥೆ ಏನಾದರೂ ನನ್ನ ಲೈಫಲ್ಲಿ ನಾನು ಕಂಡದಿದ್ರೆ ಅದು ಮಾರುತಿ ಜನಸೇವಾ ಸಂಘ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು 4 ವರ್ಷದ ಹಿಂದೆ ಇವರು ಪರಿಚಯ ಆಗಿ ಆನಂತರ ಅವ್ರು ಮಾಡುವಂಥ ಎಲ್ಲ ಚಟುವಟಿಕೆಗಳಲ್ಲಿ ಒಂದಷ್ಟು ಪಾಲನ್ನ ಪಡ್ಕೊಂಡು ಆ ಒಂದು ಪುಣ್ಯದ ಪಾಲನ್ನ ಪಡ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ.
ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಮುಖ್ಯ ಅತಿಥಿಗಳು ಬರ್ತಾರೆ. ಬಂದ ನಂತರ ಮನೆಯನ್ನ ಅಧಿಕೃತವಾಗಿ ಹಸ್ತಾಂತರ ಮಾಡಿ ಒಂದು ಚಿಕ್ಕ ಸಭಾ ಕಾರ್ಯಕ್ರಮ ನೆರವೇರ್ಲಿಕ್ಕಿದೆ. ನೀವೆಲ್ಲ ಬೇರೆ ಬೇರೆ ಕೆಲಸದ ಒತ್ತಡದ ಮಧ್ಯದಲ್ಲೂ ಕೂಡ ಬಂದಿದ್ದೀರಿ. ಎಲ್ರಿಗೂ ಕೂಡ ಆತ್ಮೀಯವಂತ ಸ್ವಾಗತವನ್ನ ಕೋರಿಕೊಂಡು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತವನ್ನ ಮಾರುತಿ ಜನಸೇವಾ ಸಂಘ ಹಾಗೆ ಮಾರುತಿ ಯುವಕ ಮಂಡಲದ ಪರವಾಗಿ ಕೋರ್ತಾ ನಾವು ಇಫ್ತಿಕಾರ್ ಫರೀದ್ ಸರ್ ಅವರು ಆಗಮಿಸಲಿಕ್ಕಿದ್ದಾರೆ. ಅವರ ಆಗಮನದೊಂದಿಗೆ ಇವತ್ತು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಶ್ರೀ UT ಖಾದರ್ ಅವರು ಆಗಮಿಸಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ಮಧ್ಯಾಹ್ನ 4 ಗಂಟೆ ಫ್ಲೈಟ್ಗೆ ಬೆಂಗಳೂರಿಗೆ ಹೋದರು. ಅವರೇ ಟೈಮನ್ನು ಕೊಟ್ಟು ಅವರೇ ಡೇಟನ್ನು ಕೂಡ ಕೊಟ್ಟಿದ್ದು. ಹಾಗಾಗಿ ಆದರೆ ಅನಿರೀಕ್ಷಿತ ಒತ್ತಡದಿಂದ ಅವರು ತೆರಳಿದ್ದಾರೆ. ಅವರ ಬದಲಿಗೆ ಅವರ ಸಹೋದರ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರು ಸ್ವಲ್ಪ ಹೊತ್ತಲ್ಲೇ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. UT ಖಾದರ್ ಅವರು ಬಹಳಷ್ಟು ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಇವರು ಮಾರುತಿ ಜನಸೇವಾ ಸಂಘ ಮಾಡ್ತಿರುವಂತಹ ಸಾಮಾಜಿಕ ಕಾರ್ಯಗಳನ್ನು ಕಂಡು ಇಂಪ್ರೆಸ್ ಆಗಿ ಇಂಥ ಒಂದು ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ರೆಕಗ್ನಿಷನ್ ಸಿಗಬೇಕು ಅನ್ನತಕ್ಕಂಥ ಮನಸ್ಸಿಂದ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ಸಂಸ್ಥೆ ಪಡೆದಿದೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಅವರ ಒಂದು ಪ್ರೀತಿ, ಅವರ ಒಂದು ವಿಶಸ್ ಕೂಡ ಆಯಿತು. ಹಾಗಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ನಮ್ಮೆಲ್ಲ ಸ್ನೇಹಿತರ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ಈ ಪ್ರಶಸ್ತಿ ಎಲ್ಲ ಪಡಿಬೇಕು ಅಂತ ಹೇಳಿದರೆ ಸಾವಿರಾರು ಜನ ಅಪ್ಲಿಕೇಶನ್ ಹಾಕ್ತಾರೆ. ಹಾಕಿದವರಲ್ಲಿ ಕೆಲವರನ್ನು ಆಯ್ಕೆ ಮಾಡ್ತಾರೆ, ಉಳಿದದೆಲ್ಲ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಲಿಕ್ಕೆ ಸಾವಿರ ಕಾರಣಗಳಿರುತ್ತೆ. ಆದರೆ ಇವರ ಒಂದು ಪ್ರಪೋಸಲನ್ನು ಕಂಡಾಗ ಅಥವಾ ಮಾಡಿರುವಂಥ ಪ್ರೊಫೈಲನ್ನು ಕಂಡಾಗ ಅಲ್ಲಿ ರಿಜೆಕ್ಟ್ ಮಾಡಲಿಕ್ಕೆ ಬಹುಶಃ ಸರ್ ನಿಮಗೆ ಗೊತ್ತಿದೆ, ರಿಜೆಕ್ಟ್ ಮಾಡಲಿಕ್ಕೆ ಯಾವುದೇ ಅಂಶ ಇಲ್ಲ, ಎಲ್ಲವನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಹಾಗಾಗಿ 2 ವರ್ಷದ ಹಿಂದೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮ್ಮ ಉಳ್ಳಾಲದಲ್ಲಿ ಅಪರೂಪಕ್ಕೆ ಒಂದು ಸಂಸ್ಥೆಗೆ ಅವಾರ್ಡ್ ಸಿಗುತ್ತೆ. ಇಲ್ಲಾಂದರೆ ಇಂಡಿವಿಜುವಲ್ ಒಬ್ಬರ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಾರೆ. ಒಂದು ಸಂಸ್ಥೆ ಮಾಡಿರುವಂಥ ಸಾಧನೆಗೆ ಸಿಕ್ಕಿರುವಂಥದ್ದು ಬಹಳ ದೊಡ್ಡ ವಿಷಯ. ಆ ಒಂದು ಕಾರ್ಯವನ್ನು ಈ ಸಂಸ್ಥೆ ಮಾಡಿದೆ. ಇವತ್ತು ಮನೆ ಕಟ್ಟಿ ಕೊಡೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಒಬ್ಬರು ಜೀವಮಾನ ಇಡೀ ಒಂದು ಮನೆ ಕಟ್ಟಬೇಕು ಅನ್ನೋ ಸಂಕಲ್ಪ ಮಾಡ್ತಾರೆ. ಜೀವಮಾನ ಇಡೀ ದುಡಿದ್ರೂ ಕೂಡ ಕೆಲವರಿಗೆ ಒಂದು ಸಣ್ಣ ಸೂರನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಕಷ್ಟದಲ್ಲಿರುವಂಥ ಒಂದು ಫ್ಯಾಮಿಲಿಯ ಸಂಕಷ್ಟಕ್ಕೆ ನಾವು ಜೊತೆಯಾಗಿ ನಿಲ್ತೀವಿ ಅನ್ನತಕ್ಕಂಥ ಭರವಸೆಯನ್ನ ತುಂಬ ಜನ ಕೊಡ್ತಾರೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಕೆಲವೇ ಜನ ಮಾತ್ರ. ಅದನ್ನು ಇವತ್ತು ಮಾರುತಿ ಜನಸೇವಾ ಸಂಘ ಮಾಡಿದೆ. ಅಂತಹ ಒಂದು ಒಳ್ಳೆಯ ಕೆಲಸದಲ್ಲಿ ನಾವೆಲ್ಲ ಪಾಲ್ ಪಡ್ಕೊಂಡಿದ್ದೇವೆ. ಜಾತಿ ಧರ್ಮ ಅದೆಲ್ಲವನ್ನು ಬಿಟ್ಟು ಜಾತ್ಯತೀತವಾಗಿ ನಾವೆಲ್ಲ ಬೇರೆ ಬೇರೆ ಜಾತಿ ಧರ್ಮ ನಮ್ಮ ದೇವರನ್ನು ನಾವು ಆರಾಧಿಸ್ತೇವೆ. ಎಲ್ಲ ಯಾಕೆ ಅಂದರೆ ಪುಣ್ಯದ ಫಲ ಆಶೀರ್ವಾದ ಸಿಗಬೇಕು ಅಂತ. ಎಲ್ಲ ಪೂಜೆ ಪುನಸ್ಕಾರಗಳಿಗಿಂತ ದೊಡ್ಡ ಪೂಜೆ ಅಥವಾ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ ಅಂದರೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡೋದರ ಮೂಲಕ ಅನ್ನೋದನ್ನು ಸಮಾಜಕ್ಕೆ ಸಾರಿ ಹೇಳ್ತಾ ಇರುವಂಥ ಒಂದು ಸಂಸ್ಥೆಯ ಕಾರ್ಯಕ್ರಮ. ನಾವು ಈಗ ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಸರ್ ದಯವಿಟ್ಟು ವೇದಿಕೆಯ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಉಳ್ಳಾಲ ಮೊಗವೀರ್ ಸಂಘದ ಅಧ್ಯಕ್ಷರಾದ ಯಶವಂತ್ ಅಮೀನ್ ಉಳ್ಳಾಲ ಸರ್ ತಾವು ಕೂಡ ಬರಬೇಕು. ಸುರೇಶ್ ಗುರಿಕಾರರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ವೀಣಾ ಡಿಸೋಜಾ ಮ್ಯಾಮ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉಳ್ಳಾಲ ಮೊಗವೀರ್ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಸದಾನಂದ ಬಂಗೇರ ಅವರು, ಹಾಗೆ ನಗರಸಭೆ ಉಳ್ಳಾಲದ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಅಯೂಬ್ ಮಂಚಿಲ, ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯದಲ್ಲೂ ಕೂಡ ಆಗಮಿಸಿರುವವರು ಸನ್ಮಾನ್ಯ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದರ ಸಿಂಡಿಕೇಟ್ ಮೆಂಬರ್, ಹಾಗೆ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಕೌನ್ಸಿಲ್ ಕರ್ನಾಟಕದ ಚೇರ್ಮನ್ ಕೂಡ ಆಗಿರುವಂಥ ಸರ್ ತಮ್ಮನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ, ಶ್ರೀ ಅಯೂಬ್ ಮಂಚಿಲ ಮಾಜಿ ಉಪಾಧ್ಯಕ್ಷರು ನಗರಸಭೆ ಉಳ್ಳಾಲ, ಅಯೂಬ್ ಮಂಚಿಲ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಗೌರವಾಧ್ಯಕ್ಷರಾದ ವರದರಾಜ್ ಬಂಗೇರ ಅವರು, ಪ್ರಧಾನ ಸಂಚಾಲಕರು ಸುಧೀರ್ ಅಮೀನ್, ಉಪಾಧ್ಯಕ್ಷರು ಪ್ರಶಾಂತ್, ಇವರೆಲ್ಲ ಕೂಡ ವೇದಿಕೆಯ ಮೇಲಿರೋದಕ್ಕಿಂತ ಕೆಳಗಡೆ ಇರೋದಕ್ಕೆ ಬಹಳ ಖುಷಿ ಪಡ್ತಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸ್ತಾ ಇದ್ದೇವೆ. ಪ್ರಶಾಂತ್ ಅವರು ಪ್ರಾರ್ಥನೆಯನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಆದಿಶಕ್ತಿ ಮಹಾಮಾಯೇ ಸರ್ವಶಕ್ತಿ ಲೋಕಮಾತೆ
ವ್ಯಾಘ್ರವಾಹಿನಿ ಶ್ರೀ ಚಾಮುಂಡೀ ನಮಃ. മനോജനം മാരുതദുര്യവേഗം ജിതേന്ദ്രിയം ബുദ്ധിമതാവരിഷ്ടം വാതാത്മജം വാനരയൂതമുഖ്യം ശ്രീരാമദൂതം ശിരസാ നമാമി. ശ്രീരാമദൂതം ಶಿರಸಾ ನಮಾಮಿ. ಹರಿ ಓಂ. ವಿಘ್ನ ನಿವಾರಕ ಮಹಾಗಣಪತಿ ಆಶೀರ್ವಾದ, ಸರ್ವಧರ್ಮದ ದೈವದೇವರುಗಳ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾವು ಮನೆಯನ್ನ ರಿಬನ್ ಕಟ್ ಮಾಡೋದ್ರ ಮೂಲಕ ಅಥವಾ ನಾಮಫಲಕದ ಅನಾವರಣ ಮಾಡೋದ್ರ ಮೂಲಕ ಮಾಡ್ಲಿಕ್ಕಿದ್ದೇವೆ. ಅದಕ್ಕೂ ಮುಂಚೆ ಬಂದಿರುವಂತ ಎಲ್ಲ ಗಣ್ಯರನ್ನ ಸ್ವಾಗತಿಸುವಂಥದ್ದು ನಮ್ಮ ಪರಂಪರೆ. ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಕರ್ನಾಟಕ ಸರ್ಕಾರದ ಅಲೈಡ್ ಅಂಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಚೇರ್ಮನ್ ಆಗಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದರ ಸಿಂಡಿಕೇಟ್ ಮೆಂಬರ್ ಆಗಿ, ಮತ್ತೊಂದು ಕಡೆಯಲ್ಲಿ ಸಕ್ರಿಯವಾಗಿ ಜನಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಈ ಭಾಗಕ್ಕೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಬರೋದಕ್ಕೆ, ಅದರಲ್ಲೂ ಕೂಡ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ನಮ್ಮ ಮಂಗಳೂರಿನಲ್ಲಿ ವ್ಯಾಪಕವಾದ ಒಂದು ಅಭಿವೃದ್ಧಿಯ ಹೊಸ ಪರ್ವಕ್ಕೆ ಕಾರಣೀಕರ್ತರಾದಂಥ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರು ಆಗಮಿಸಿದ್ದಾರೆ. ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನ ನಮ್ಮ ಅಧ್ಯಕ್ಷರು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಾದ ಶ್ರೀ ಸಂದೀಪ್ ಪುತ್ರನ್ ಅವರು ಎಲ್ಲ ಕಾರ್ಯಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ನೀಡುವವರು ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರು. ಇವತ್ತು ಬಹಳ ಬ್ಯುಸಿ ಇದ್ರು ಕೂಡ ಈ ನಮ್ಮ ಸ್ನೇಹಿತರು ಮಾಡ್ಕೊಂಡಂತ ರಿಕ್ವೆಸ್ಟ್ಗೆ ಅವರು ಅಕ್ಸೆಪ್ಟ್ ಮಾಡಿಕೊಂಡು ಬಂದಿದ್ದಾರೆ. ಸರ್, ತಮಗೆ ಆದರಪೂರ್ವಕವಾದ ಸ್ವಾಗತ. ಹಾಗೆ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನ ಅಧ್ಯಕ್ಷರು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡವರು, ಈ ಸಂಸ್ಥೆ ಮಾಡ್ತಕ್ಕಂಥ ಎಲ್ಲ ಜನಪರ ಕಾಳಜಿಯ ಕಾರ್ಯಕ್ರಮಗಳನ್ನ ಕಂಡು ಪ್ರೋತ್ಸಾಹಿಸಿದವರು, ಬೆನ್ನುತಟ್ಟಿ ಮಾರ್ಗದರ್ಶನವನ್ನ ನೀಡಿದವರು ನಮ್ಮೆಲ್ಲರ ನೆಚ್ಚಿನ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವತ್ತಿನ ಈ ಮನೆಯ ಹಸ್ತಾಂತರ ಕಾರ್ಯಕ್ರಮಕ್ಕೆ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ಆದರಪೂರ್ವಕವಾದ ಸ್ವಾಗತವನ್ನ ಅವರಿಗೆ ಕೋರ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾಗಿ, ಮೊಗವೀರ ಸಮಾಜದ ಒಬ್ಬ ಹೆಮ್ಮೆಯ ನಾಯಕರಾಗಿ, ಹಾಗೆ ರಾಜಕೀಯವಾಗಿ ಕೂಡ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡವರು ಶ್ರೀ ಯಶವಂತ್ ಅಮೀನ್ ಉಳ್ಳಾಲ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಆದರದ ಸ್ವಾಗತವನ್ನ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಸಂದೀಪ್ ಪುತ್ರನ್ ಅವರು ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ, ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಉಳ್ಳಾಲ ಇದರ ಶ್ರೀ ಸುರೇಶ್ ಗುರಿಕಾರರು, ಹಿರಿಯರು ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ಸುರೇಶ್ ಗುರಿಕಾರರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಅಧ್ಯಕ್ಷರಾದ ಶ್ರೀ ಸಂದೀಪ್ ಪುತ್ರನ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಗರಸಭೆ ಉಳ್ಳಾಲದ ಸದಸ್ಯರಾದಂಥ ಶ್ರೀಮತಿ ವೀಣಾ ಡಿಸೋಜ ಆಗಮಿಸಿದ್ದಾರೆ. ಅವರು ಕೂಡ ಅವರ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ಒಂದು ಮನೆಯ ನಿರ್ಮಾಣ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಒಂದಷ್ಟು ಸೇವಾ ಕಾರ್ಯಗಳಿಗೆ ಪ್ರೇರಣೆಯನ್ನ, ಸ್ಫೂರ್ತಿಯನ್ನ ನೀಡುವಂತಹ ಕಾರ್ಯಗಳು ಶ್ರೀಮತಿ ವೀಣಾ ಡಿಸೋಜ ಮ್ಯಾಮ್ ಅವ್ರ ಮೂಲಕ ನಡೀಲಿಕ್ಕಿದೆ. ಅವರಿಗೆ ಶ್ರೀಮತಿ ಶರ್ಮಿಳಾ ಬಂಗೇರ ಅವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು, ಸಮಾಜದ ಮಾರ್ಗದರ್ಶಕರು, ಹಿರಿಯರು, ಸಾಕಷ್ಟು ಸೇವಾ ಕಾರ್ಯಗಳನ್ನ ಮಾಡಿ ಈ ಸಂಸ್ಥೆಗೆ ಸದಾ ಮಾರ್ಗದರ್ಶಕರಾಗಿ ನಿಂತಂತ ಶ್ರೀ ಸದಾನಂದ ಬಂಗೇರ ಅವರು ಆಗಮಿಸಿದ್ದಾರೆ. ಅವರು ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರಿಗೆ ನಮ್ಮ ಅಧ್ಯಕ್ಷರು ಸ್ವಾಗತವನ್ನ ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಯತ್ತ ನಾವು ಬರ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಬಹುಶಃ ನಮ್ಮ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಅವರ ಶೆಡ್ಯೂಲ್ ತುಂಬಾ ಬ್ಯುಸಿ ಇದೆ. ಆದ್ರೂ ಕೂಡ ಸರ್, ಒಂದೇ ನಿಮಿಷದಲ್ಲಿ ಮುಗಿಸ್ತೇನೆ. ಈ ಮಾರುತಿ ಮಾಣಿಕ್ಯ ಮಹೋತ್ಸವ ಕಳೆದ 1 ವರ್ಷದ ಹಿಂದೆ ಆರಂಭ ಮಾಡಿದ್ರು, 40ನೇ ವರ್ಷ. ಉದ್ಘಾಟನೆಯ ಸಮಾರಂಭಕ್ಕೆ ತಾವು ಕೂಡ ಬಂದಿದ್ರಿ, ಬೆಸ್ಟ್ ವಿಶಸ್ ಅನ್ನ ಕೊಟ್ಟು ನೀವು ಹೋಗಿದ್ರಿ. ಆ ನಂತರ ಇವ್ರು ಮಾಡಿದಂತಹ ಕಾರ್ಯಗಳು ನಮ್ಮ
ಉಪ್ಪಳದಿಂದ ಹಿಡಿದು ಸಸಿ ಹಿತ್ಲುವಿನವರೆಗೆ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳಿಗೆ, ಅದು ಯಾವ ಫ್ಯಾಮಿಲಿ ಅಂದರೆ ಯಾವ ಮನೆಯಲ್ಲಿ ಯಾರು ಗಂಡನನ್ನ ಕಳ್ಕೊಂಡಿದ್ದಾರೆ, ಮನೆಯಲ್ಲಿ ದುಡಿಯುವ ವ್ಯಕ್ತಿ ಇಲ್ಲದಂಥ ಫ್ಯಾಮಿಲಿಗೆ ಅವರು ಮನೆಗೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳು ವಸ್ತುಗಳನ್ನು ಕೊಡುವುದರ ಮೂಲಕ ಆರಂಭ ಮಾಡ್ತಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಟೌನ್ ಹಾಲ್ ಹೊರಗಡೆ ಒಂದು ದನ ಮತ್ತೆ ಕರುವನ್ನು ಕಟ್ಟಿ ಹಾಕಿದ್ರು. ಬಹಳ ಜನರಿಗೆ ಯೋಚನೆ ಆಯಿತು, ಯಾಕೆ ಇವ್ರು ದನ ಮತ್ತೆ ಕರು ಅಂತ. ಒಂದು ಫ್ಯಾಮಿಲಿ ಬಹಳ ಕಷ್ಟದಲ್ಲಿ ಇತ್ತು. ಒಂದು 25-30 ಸಾವಿರ ಕೊಟ್ಟಿರ್ತಿದ್ರೆ 1-2 ತಿಂಗಳಲ್ಲಿ ಖರ್ಚಾಗಿ ಹೋಗ್ತಿತ್ತೇನೋ. ಆದರೆ ಒಂದು ದನವನ್ನ ಸಾಕಿ ಬಂದ ಹಾಲನ್ನ ಕರೆದು ಆ ಮೂಲಕ ಲೈಫ್ ಟೈಮ್ ಅವರಿಗೆ ಒಂದಷ್ಟು ಆದಾಯ ಸಿಗ್ಲಿ ಅನ್ನುವಂಥ ಯೋಚನೆ ದೂರದೃಷ್ಟಿಯ ಜೊತೆಗೆ ಅದನ್ನ ನೀಡಿದ್ರು. ಅಲ್ಲಿಂದ ಕಳೆದ 1 ವರ್ಷದ ಅವಧಿಯಲ್ಲಿ ಹೆಚ್ಚು ಕಡಿಮೆ 3 ಕೋಟಿಯಷ್ಟು ಹಣವನ್ನ ಬೇರೆ ಬೇರೆ ಕಾರ್ಯಗಳಿಗೆ ಖರ್ಚು ಮಾಡೋದ್ರ ಮೂಲಕ, ಅದರಲ್ಲಿ ಬಹುತೇಕ ಎಲ್ಲ ಕೂಡ ಇವರು ಅರ್ನ್ ಮಾಡಿರುವಂತ ಆದಾಯದಲ್ಲಿ ದುಡಿದ ಹಣದಲ್ಲಿ ಒಂದಷ್ಟನ್ನ ಸೇವೆಗಾಗಿ ಮೀಸಲಿಟ್ಟು ಕೊಟ್ಟಂತ ಹೃದಯ ಶ್ರೀಮಂತಿಕೆಯ ಸಂಸ್ಥೆ ಇವತ್ತು ಮಂಕಿ ಸ್ಟ್ಯಾಂಡ್ ಬಳಿ ಒಂದು ಮನೆಯನ್ನು ಹಸ್ತಾಂತರ ಮಾಡಿದ್ದಾರೆ. ಇವತ್ತು 2ನೇ ಮನೆ ಇವತ್ತು ಮನೆಯ ಮಾಲೀಕರಿಗೆ ಕೊಡುವಂತ ಒಂದು ಕಾರ್ಯ. ದಯವಿಟ್ಟು ತಾವು ಮನೆಯ ಎದುರುಭಾಗಕ್ಕೆ ಎಲ್ಲ ಅತಿಥಿ ಗಣ್ಯರು ಜೊತೆಯಾಗಿ ಬಂದು ರಿಬನ್ ಕಟ್ ಮಾಡೋದ್ರ ಮೂಲಕ ಮನೆಯನ್ನ ಹಸ್ತಾಂತರ ಮಾಡುವಂತ ಒಂದು ಕಾರ್ಯವನ್ನ ಮಾಡಬೇಕು. ಸದಾ ಎಲ್ಲ ಒಳ್ಳೆಯ ಕಾರ್ಯಗಳು ನೆರವೇರಲಿ, ಒಳ್ಳೆಯ ಬೆಳವಣಿಗೆ ಅಭಿವೃದ್ಧಿಯನ್ನ ಕಾಣಲಿ, ಅವರ ಮಕ್ಕಳು ಹಾಗೆ ಮನೆಯಲ್ಲಿ ಸದಾ ಸುಖ ಸಂತೋಷ ಸನ್ಮಾನಗಳ ನೆಲೆಯನ್ನ ಕಾಣಲಿ. ಮಾರುತಿಯ ಆಶ್ರಯ ಅನ್ನುವಂತ ಹೆಸರನ್ನು ಇಡುವುದರ ಮೂಲಕ ಮನೆಯ ಹಸ್ತಕ್ಕಿದ್ದೇವೆ ಅನ್ನುವ ರೀತಿಯಲ್ಲ, ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಹೊಂದಿರತಕ್ಕಂತ ಒಂದು ಮನೆ ಮುಂದಿನ ದಿನಗಳಲ್ಲಿ ಈ ಕುಟುಂಬಕ್ಕೆ ಯಾವುದೇ ರೀತಿಯ ಸಮಸ್ಯೆ ಜೊತೆಗೆ ಮನೆಯ ನಿರ್ಮಾಣವನ್ನ ಮಾಡಿ ಇವತ್ತು ಹಸ್ತಾಂತರ ಮಾಡುವಂತ ಒಂದು ಕಾರ್ಯವನ್ನ ಮಾರುತಿ ಜನಸೇವಾ ಬಹಳಷ್ಟು ಬ್ಯುಸಿ ಇದ್ರು ಕೂಡ ಮಾರುತಿ ಜನಸೇವಾ ಸಂಘ ಮಾಡುವಂತ ಬಹುತೇಕ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಅವರ ಒಂದು ಬೆಸ್ಟ್ ವಿಶಸ್ ಅನ್ನ ಕೊಡುವಂತ ಡಾಕ್ಟರ್ UT ಇಫ್ತಿಕಾರ್ ಫರೀದ್ ಸರ್ ತಮ್ಮ ಮಾತುಗಳ ಮೂಲಕ. ಎಲ್ಲರಿಗೂ ನಮಸ್ಕಾರ. ಯಾಂದಲ ನನ್ನ ಅನ್ನಲ್ಲಕ ಸ್ಪೀಕರ್ದಲ್ಲತ್ತು ಯಾನ್ ಏಪಲ ಸುಧೀರನ್ನ ಸಂದೀಪನ ಬರ ಪನ್ಪೆ ಎಂಕ್ಲು ಬರ ಎಲ್ಲಿ ಒಪ್ಪನ ಪೊಪ್ಪೊಪ್ಪನಾಗ ಎಂಕ್ಲು ಮೊಗಿ ಬರೋದಿತ್ತ ಆಯ್ತಾ ಫ್ರೆಂಡ್ಸ್ ಆದುಲ್ಲ ಮತ್ತು ಮುಕ್ಲಂಜಿ ಪ್ರೀತಿ ವಿಶ್ವಾಸ ಏಪಲ ಸ್ಟೇಜ್ ತಪ್ಪವನಿ ಯಾನ್ ಇನಿ ಮಾತ್ರ ಅನ್ನ ಎಂಕ್ ಬ್ಯಾಂಗ್ಳೂರು ಕುದ್ದು ಫೋನ್ ಪಂಡಿ ಇನಿ 5 ಗಂಟೆಗೆ ಅಕ್ಲ ಮಾರುತಿ ಫಂಕ್ಷನ್ ಟೈಮ್ ಉಪ್ಪೊಡು ಬಂದು ಅಂಚ ಇನಿ ಅನ್ ಬೈದನ್ನ ಪೂರ ಹಿರಿಯರು ಉಳ್ಳೇರು, ಯಶವಂತನ ಉಳ್ಳೇರು, ಸುರೇಶ್ ಗುರಕಲ್ ಉಳ್ಳೇರು, ನಮ್ಮ ಬಂಗೇಶ್ ಸರ್ ಉಳ್ಳೇರು, ಸಂಧ್ಯಾ ಅಧ್ಯಕ್ಷರು ಉಳ್ಳೇರು, ವೀಣಾ ಮ್ಯಾಮ್ ಉಳ್ಳೇರು, ಸಂತೋಷ್ ಅಣ್ಣ ನನ್ನ ಕ್ಲಾಸ್ಮೇಟ್ ಉಳ್ಳೇರು, ಪೂರ ನಿಕ್ಲ ಸುಧೀರ್ನ ಪೂರ ಸಂಘದಕ್ಲೆ ಮೇಡಮ್ ಪೂರ ಅಕ್ಕನ ಪೂರ ಉಳ್ಳೇರು ಮೂಲು ಎಂಕ 15 ಲಕ್ಷ ಇಲ್ಲಿ ಖರ್ಚಾದಪ್ಪು ಮಾರುತಿದಕ್ಕೊಂದು ಇತ್ತ ದುಮ್ಮದನೆ ಎಂಕೊಂಜಿ ಅಕ್ಲು ಮನ್ಪನೊಂಜಿ ಎಫರ್ಟ್ಸ್ ಬಾರಿ ಒಂಜಿ ಏಪಲ ಯಾನ್ ಜಿ ಶಂಕರ್ ಅವಡು ಏರವಡು ಅಕ್ಲ ಪಣದುಪ್ಪು ಏಪಲ ಯಾನ್ ಮುಖ್ಯ ಮನ್ಪನ ಎಫರ್ಟ್ಸ್ ಮೂಲ ಇತ್ತ ಎಂಗ್ಲು ಪೊಪ್ಪರ ಟೈಮ್ ತೊಂದುಪ್ಪೆ ಬುಕ್ ಅಕ್ಲ ಕುಡ್ಲಾಗ ಒಂದು ಶಿಫ್ಟ್ ಕೊರಿಯರು ಮುಲ್ಪಾಡ್ದು ಕುಡ್ಲಾಡ್ ಪೂರ ಆಕ್ಟಿವಿಟೀಸ್ ಬತ್ತು ಸೇರಿಯರು ಇತ್ತು ಇಲ್ಲ ಕೊರೊಂದುಲ್ಲೇರು ಹೆಂಗೆ ಗೊತ್ತಾ ಸಿಂಗಲ್ ಪೇರೆಂಟ್ ಪಣ್ಣ ಹೆಂಗೆ ಗೊತ್ತಾ ಏತ ಹಸ್ಬೆಂಡ್ ಯಾನೊಂಜಿ ಜೋಕ್ಲೆಗೆ ಒಂಜಿ 300 ಸೀಟ್ಸ್ ಕೊರಪೆ ಏಪಲ ಪೊಪ್ಪ ಜನ ಜೋಕ್ಲೆಗೆ ಇತ್ತೆಲ್ಲ 140 ಸೀಟ್ ಕೊಡ್ದಾನೆ ಈ ವರ್ಷ. ಅದಕ್ಕೆ ಇನಿ ಹೆಂಗೆ ಗೊತ್ತಾ ಅನ್ಮಕ್ಲ ಎಜೆಂಡ ದಾದ ಬಂದು ಈ 10 ಸೀಟ್ ಈ ವರ್ಷ ನಾವು ಬರ್ಪೆ ಇವಾಗ 10 ಸೀಟ್ ನಿಕ್ಲು ಓ ಕಲ್ಪೋಡು ಯಾನ್ ಪೊಪ್ಪ ಜನ ಜೋಕ್ಲಿ ಯಾನ್ ನಿಕ್ಲ ಸಂಘ ಪಯ್ಯ ಫ್ರೀ ಕೊರ್ಪೆ ನಿಕ್ಲೊಂಜಿ ಎಂಕ್ ಲೀಸ್ಟ್ ಬೊಕ್ಕ ಹಾಕ್ಲ ಪುದಾರ್ ಕೊರ್ನ ಒಂಜಿ ಲೆಟರ್ ಪ್ಯಾಡ್ ಕೊರ್ನ ಯಾನ್ ನಿಕ್ಲೆ ನರ್ಸಿಂಗ್ ಬೋರ್ಡ, ಫಿಸಿಯೋಥೆರಪಿ ಬೋರ್ಡ, ಎಲೈಡ್ ಬೋರ್ಡ, ಇಂಜಿನಿಯರಿಂಗ್ ಬೋರ್ಡು ಓ ಸೀಟ್ ಬೋರ್ಡು ನೀಟ್ ಹತ್ತಾಂದು నాకు ಸೀಟ್ ಓ ಬೋರ್ಡು ಜೋಕ್ಲೇನು ಬತ್ತನಾಂಡು ಅಕ್ಲಿ ಯಾನ್ BCA ಬೋರ್ಡ, BBA ಬೋರ್ಡ, BCom ಬೋರ್ಡ, B.Ed ಬೋರ್ಡ 55 ಕೋರ್ಸ್ ಉಂಡೆ ಅಂಡರ್ ನಿಕ್ಲೆ ಏನಪ್ಪ ಬೋರ್ಡೆ, ಕನಚೂರ್ ಬೋರ್ಡೆ, ಆಲ್ವಾಸ್ ಬೋರ್ಡೆ, ಓಲ್ ಬೋರ್ಡ್ ಯಾನ್ 10 ಸೀಟನ್ನು ಪರವಾದ ನಿಕ್ಲೆ ಫ್ರೀ ಆದ ಯಾನ್ ಕೊರ್ಪ ಎಂಕಾಯ್ತು ಮಾರ್ಕ್ ಬೋರ್ಡ್ ಬಂದಿಜ್ಜಿ 90% 100% ಬೋರ್ಡ್ ಎಂಕ್ ಮೀನ್ಸ್ ಬೋರ್ಡ್ ಆಯ್ನಿ ಯಾನ್ ಏಪಲ ಅಂಚ ಕಾರ್ಪೆಂಟರ್ಸ್, ಕೂಲಿ ವರ್ಕರ್ಸ್, ಫಿಶರ್ಮೆನ್ ಏನಿ ಅಕ್ಲ 50% ಮಲ್ಲೇಜಿ ಅಕ್ಲ ಇಲ್ಲಡ ಪಾಪ ಜನರೇಟರ್ ಇಜ್ಜಿ ಓಲೊಪ್ಪು ಜಾಂಡಲ ಅಕ್ಲ ಕಲ್ಪೇರು ಚಿಮ್ನಿದ್ದು ಅಂಚಿನ ಜೋಕ್ಲೆಗೆ ಯಾನ್ ಸೀಟ್ ಕೊರ್ಬೋನು 90% ಮಲ್ಲಕ್ಲೆ ಪುರ ಯಾನ್ ಸೀಟ್ ಮನ್ಪೇರು ಮತ್ತು ಅಂಚಿನ ಜೋಕ್ಲೆ ಆನಾತಿ ಯಾನ್ ಪ್ರೋತ್ಸಾಹ ಕೊರ್ಪೆ ಆಯ್ಕೆ ಯಾನ್ ಈ ಸಂಘಕ್ಕೆ ಪುರ ವರ್ಷ 10 ಸೀಟ್ ಯಾನ್ ಎನ್ನ UT ಫೌಂಡೇಶನ್ ಮುಖಾಂತರ ಯಾನ ಒಂದು ಪ್ರಾಮಿಸ್ ಬಂದೊಲ್ಲೆ ಬುಗ ಇಲ್ಲಾಗಿತ್ತೆ ಅಂತ ಯಾನ್ ಒಳ್ಳೆ ಪೋಯೆ ಅಂತ ಒಂದು ಫೋನ್ ಮನ್ಪನ್ಪೆ ಹುಡುಗಾಗ ಯಾನ ಎಲ್ಲ ಇಲ್ಲ ಒಂದು ಸೋಫಾ ಸೆಟ್ ಕಟ್ಬಿಡುವೆ ಇಲ್ಲಾಗ
ಅದು ಕಂಚಿನ ಯಾನ್ ಮುಕ್ಳ ಏಪಲ ಮಾರುತಿ ಪನ್ಪನ ಸೇವೆಗೆ ಯಾನ್ ಏಪಲ ಒಂಜಿ ಯಾನ ಏಪಲ ಅದು ಅಬಾರಿ ಆದುಲ್ಲೆ ಯಾನ ಪೂರ ಯಾನ್ ಏಪಲ ಪನ್ಪೇನು ಮಾರುತಿ ಪಂಡ ಒಂಜಿ ಒನ್ ಆಫ್ ದ ಗುಡ್ ಅಸೋಸಿಯೇಷನ್ ಐ ಎವರ್ ಸೀನ್ ಇನ್ ನಾನು ಒಂದು ಎವರ್ ಸೀನ್ ಇನ್ ಮ್ಯಾಂಗ್ಳೂರ್ ಇನ್ ಕಲ್ಚರ್ ಟೌನ್ ಹಾಲ್ ಪ್ರೋಗ್ರಾಮ್ ಆಡ್ ಓಲ್ ಅವಾರ್ಡ್ ಕೂಡ ಹಾಕ್ಲಿಕ್ಕೆ ದೇವ್ರ ಹಾಕ್ಲಿಕ್ಕೆ ಒಂಜಿ ಆಶೀರ್ವಾದ ಬಂದದ ಆಯ್ಸ್ಕೊಡ್ದು ಕೂಡ ಲಂಚಿನ ಕೂಡ ಎಡ್ಡೆ ಜನಸೇವೆ ಮನ್ಪೊಡು ಪಂದುಲ್ಲೆ ಯಾನ ಏನ ಒಂಜಿ ಪರ್ಮಿಷನ್ ಯಾನ್ ಕೂಡ ಒಂಜಿ ಫಂಕ್ಷನ್ ಪಾಯರ ಉಂಡು ಅಡೆ ಅನ್ಪೋ ಎಂಗ್ಲ ಕೌನ್ಸಿಲರ್ ಬ್ರೆಜಿಲ್ ಡಿಸೋ ನಮ್ಮ ತಿರ್ಪೋದು ಯಾರು ಒಂದು ಮರಣ ಉಂಡು ಬೋಲ್ ಐಕೊಂಜಿನ ಪೋಡ ಅದನ್ನು ನಾನು ಪರ್ಮಿಷನ್ ಪೋಂದುಲ್ಲೆ ಥ್ಯಾಂಕ್ ಯು. ಶ್ರೀಮಂತಿಕೆಯ ಮಾತುಗಳಿಗೆ ಹಾಗೆ ಕೊಡುಗೆಗೆ ಮತ್ತೊಮ್ಮೆ ಮಾರುತಿ ಜನಸೇವಾ ಸಂಘದ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ವೀಣಾ ಡಿಸೋಜ ಮ್ಯಾಮ್ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ನನಗೆ ಇವರ ಬಗ್ಗೆ ಮನೆ ಕೂಡ ತುಂಬ ಚೆನ್ನಾಗಿ ಇದೆ, ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ನವೀನ್ ಮತ್ತು ಜ್ಯೋತಿ ತಮಗೂ ಕಾಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದ್ದೇನೆ. ಇವತ್ತು ಈ ಒಂದು ಸಮಾರಂಭಕ್ಕೆ ಇಫ್ತಿಕಾರ್ ಸರ್ ಅವರು ಕೂಡ ಬಂದಿದ್ದಾರೆ, ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಒಂದು ಸಭೆಗೆ ಕೊಟ್ಟಿದ್ದಾರೆ. ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಹಾಗೆ ಇನ್ನು ಮುಂದೆ ಕೂಡ ಮಾರುತಿ ಯುವಕ ಸಂಘ ನಿಮಗೂ ಇಂಥ ಕೆಲಸಗಳನ್ನು ಮಾಡಲು ಭಗವಂತನು ನಿಮಗೆ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಯುಟಿ ಇಫ್ತಿಕಾರ್ ಫರೀದ್ ಸರ್ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಮಾರುತಿ ಜನಸೇವಾ ಸಂಘದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ, ಜೊತೆಗೆ ನಮ್ಮ ಈಗಾಗಲೇ ಹೇಳಿದ ಹಾಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಿರಬಹುದು ಅಥವಾ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಮಾರುತಿ ಜನಸೇವಾ ಸಂಘದ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಕಂಡು ಖುಷಿಪಟ್ಟು ಅದನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವಂಥ ಒಂದು ಕೆಲಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದವರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರು. ಅವರು ಒಂದೆರಡು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮಾರುತಿ ಜನಸಂಘ ಹಾಗೂ ಮಾರುತಿ ಯುವಕ ಮಂಡಲ ಇವರ ಮಾಣಿಕ್ಯ ಮಹೋತ್ಸವದ ಈ 2ನೇ ಮನೆ ಕೊಡುಗೆಯಾಗಿ ನೀಡುವ ಒಂದು ಮುಖಾಂತರ ಮಾರುತಿ ಯುವಕ ಸಂಘ ಒಂದು ದೊಡ್ಡ ಕೆಲಸವನ್ನು ಮಾದರಿ, ಅಂದರೆ ಕರ್ನಾಟಕದಲ್ಲೇ ಒಂದು ಇಂಥ ಸಂಘ ಇರೋದು ನನಗೆ ನೋಡಿದ ಮಟ್ಟಿಗೆ ನಾನು ಎಲ್ಲೂ ನೋಡಲಿಲ್ಲ. ಆದ್ದರಿಂದ ಮಾರುತಿ ಯುವಕ ಸಂಘದ ನಾನು ಸಾಧಾರಣ 15 ವರ್ಷಗಳಿಂದ ಈ ಇದರಲ್ಲಿ ಒಡನಾಟದಲ್ಲಿದ್ದೇನೆ ಇವರೊಟ್ಟಿಗೆ. ಅದರಲ್ಲಿ ಮುಖ್ಯವಾಗಿ ನನ್ನ ವರದರಾಜ್ ಅವರು ಹಾಗೂ ಮಹೇಶ್ ಮತ್ತು ಸುಧೀರ್ ಅವರು ನನ್ನಿಂದ ಭಾಳ ಆತ್ಮೀಯದಿಂದ ಹಿಂದಿನಿಂದ ನಮಗೆ ಕನೆಕ್ಷನ್ ಇತ್ತು. ಆದ್ದರಿಂದ ನಮಗೆ ಅವರಿಗೆ ಏನು ಆ ಕಾಲದಲ್ಲೇ ಸಾಧಾರಣ 1 ಕೋಟಿಯ ಶಾಲೆಯನ್ನು ಅವರು ಕಟ್ಟಿದ್ದು ನನಗೆ ನೆನಪು. ಯಾಕೆಂದರೆ ಒಂದು 15 ವರ್ಷ ಆಯಿತಾ ಅಂತಲ್ಲ, ಈಗ 15 ವರ್ಷ ಆಗ್ಬಿಡ್ಬೋದು. ಆ ಶಾಲೆಗೆ 1 ಕೋಟಿ ಅನುದಾನ ಮಾರುತಿ ಸಂಘದಿಂದ ನೀಡಿ ಅದೊಂದು ದೊಡ್ಡ ಕೆಲಸ ಮಾಡಿದರು. ಆ ಟೈಮಲ್ಲಿ ನನಗೆ ಇಂಥ ಸಂಘಟನೆ ಒಂದು ಜಿಲ್ಲೆಯಲ್ಲಿ ಇರೋದು ಒಂದು ದೊಡ್ಡ ವಿಷಯ. ಯಾಕೆಂದರೆ ನಾನು ಎಲ್ಲಿ ನೋಡಲಿಲ್ಲ ಅವರ ಆ ಸಂಘಟನೆ 1 ಕೋಟಿ ಶಾಲೆಗೆ ಅನುದಾನ ನೀಡಿ ಮಾಡುವುದು. ಅದರಿಂದ ನಮಗೆ ಒಂದು ಒಳ್ಳೆ ಮಾರುತಿ ಸಂಘದ ಮಟ್ಟಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಅದನ್ನು ನಾವು ಜಿಲ್ಲೆಗೆ ತಿಳಿಸ್ಲಿಕ್ಕೆ, ಯಾಕಂದರೆ ಅವರಿಗೆ ಅವಕಾಶ ಬಂದಾಗ ಯಾವುದಾದ್ರೊಂದು ಪ್ರಶಸ್ತಿಯಾಗಿ ಯಾವುದಾದ್ರು ಬಂದರೆ ಮಾತ್ರ ಆ ಜಿಲ್ಲೆಗೆ, ಅಂದರೆ ಆ ಗ್ರಾಮದಲ್ಲಿರುವ ಅದು ಜಿಲ್ಲೆಗೆ ತಿಳಿಬೇಕಾದ್ರೆ ಅವರಿಗೆ ಪ್ರಶಸ್ತಿ ಬೇಕು. ಯಾಕಂದರೆ ಎಲ್ಲದಕ್ಕೂ ಪ್ರಚಾರ, ದೇವರಿಗೂ ಪ್ರಚಾರ ಬೇಕಂತೆ, ಹಾಗೆ ನಮ್ಮ ಸಂಘಕ್ಕೂ ಪ್ರಚಾರ ಬೇಕು. ಆದ್ದರಿಂದ ನಾವು ಆ ಪ್ರಚಾರಕ್ಕೆ ನಮ್ಮದೊಂದು ಸಣ್ಣ ಪ್ರೋತ್ಸಾಹವನ್ನು ನೀಡಿದ್ದೇವೆ ಹೊರತು ನಾವೇನು ಅದಕ್ಕೆ ಇನ್ಫ್ಲುಯೆನ್ಸ್ ಆಗಿ ಅವರ ಅರ್ಹತೆಗೆ ಅದು ಜಿಲ್ಲಾ ಹಾಗೂ ರಾಜ್ಯ ಪ್ರಶಸ್ತಿ ಸಿಕ್ಕಿದಲ್ಲದೆ ಯಾರ ಇನ್ಫ್ಲುಯೆನ್ಸಲ್ಲೂ ಅಲ್ಲ. ಯಾಕಂದರೆ ಅವರ ಅರ್ಹತೆ, ಯಾಕಂದರೆ ಮಾರುತಿ ಸಂಘದ ಅವರ ಏನು ಕೆಲಸ ಮಾಡಿದ್ದಾರೆ, ಅವರು ಇಲ್ಲಿಂದ ಯಾವುದಿಂದ ಸ್ಟಾರ್ಟ್ ಮಾಡಿದರು, ಈಗ 40 ವರ್ಷದಿಂದ 40 ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅಂತ ಅವರು ಕಾರ್ಯಕ್ರಮ ಹಾಕಿಕೊಂಡಿದ್ದು ನಮಗೆ ಭಾಳ ಸಂತೋಷದ ವಿಷಯ. ಮುಂದಿನ ಈಗ ಅವರು ಯುವಕರು ಇದರೊಟ್ಟಿಗೆ ಸೇರಿಕೊಳ್ತಾ ಇದ್ದಾರೆ. ಅಂದರೆ ಅವರ ಮಕ್ಕಳು, ಅವರ ಸಂಗಡಿಗರು ಅವರೊಟ್ಟಿಗೆ ಸೇರಿದ ಅವರು ಕೂಡ ಈ ಸಂಸ್ಥೆಯನ್ನು ಮುನ್ನಡೆಸುವ, ಯಾಕಂದರೆ ಈಗಿನ ಸದಸ್ಯರು ಸ್ವಲ್ಪ ಹಿರಿಯರಾಗೋದ್ರಿಂದ ಮಕ್ಕಳು ಅದನ್ನು ಮುಂದೆ ದೊಡ್ಡ ರೀತಿಯಲ್ಲಿ ಕೊಂಡೋಗುವ, ಅವರಿಗೆ ಯಾವುದೇ ಒಂದು ಪ್ರೇರೇಪಣೆ ಆಗಲಿ, ಮುಂದೆ ಯುವಕ ಮಂಡಲ ದೊಡ್ಡ ರೀತಿಯಲ್ಲಿ ಬೆಳಗಲಿ ಅಂತ ಹೇಳಿ, ಹಾಗೆ ಈ ಇಷ್ಟು
14 ಲಕ್ಷದ ಒಂದು ಮನೆಯನ್ನು ಕಟ್ಟಿಕೊಡೋದು ಅಂದರೆ ತುಂಬ ಸಣ್ಣ ಕೆಲಸ ಅಲ್ಲ. ಯಾಕಂದರೆ ಮನೆ ಕಟ್ತಾರೆ, ಅದು ಸಣ್ಣ ಮಟ್ಟದಲ್ಲಿ ಕಟ್ಟಿಕೊಡ್ತಾರೆ. ಆದರೆ ಯಾವುದೇ ಕಮ್ಮಿ ಮಾಡದೆ ಅದರಲ್ಲಿ ಒಂದು ಏನು ಬೇಕು ಅದಕ್ಕೆ ವ್ಯವಸ್ಥೆ ಏನು ಬೇಕು ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಮಾರುತಿ ಯುವಕ ಮಂಡಳಿಗೆ ನಾನು ಎಷ್ಟು ಅಭಿನಂದನೆ ಹೇಳಿದ್ರು ಸಾಕಾಗಲಿಲ್ಲ. ಇಂಥ ಕೆಲಸವನ್ನು ಎಲ್ಲ ಸಂಘಗಳು ಮಾಡಬೇಕು. ಯಾಕಂದರೆ ಸಂಘಗಳು ಮಾಡೋದು ಈ ಕಾರ್ಯಕ್ರಮ ಮಾಡುವುದನ್ನು ಬೇರೆ ಬೇರೆ ಈ ಕಾರ್ಯಕ್ರಮ ಎಂಥ ಡ್ಯಾನ್ಸ್ ಕಾರ್ಯಕ್ರಮ, ಇದು ಸಂಗೀತ ಕಾರ್ಯಕ್ರಮ ಮಾಡೋದನ್ನು ಬಿಟ್ಟು ಇಂಥ ಕೆಲಸವನ್ನು ಮಾಡಿದರೆ ಜನರಿಗೆ ಮತ್ತು ದೇವರಿಗೂ ಮೆಚ್ಚುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಅಭಿಪ್ರಾಯಪಟ್ಟಿದ್ದೇನೆ. ಆದ್ದರಿಂದ ಎಲ್ಲರಿಗೂ, ನನ್ನ ಭಾರತೀಯ ಸಂಘದ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಇನ್ನೂ ದೊಡ್ಡ ರೀತಿಯಲ್ಲಿ ಮಾರುತಿ ಸಂಘ ಈಗ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ನನಗೆ ಜಿಲ್ಲೆಯಲ್ಲಿ ಒಂದು ಸಂಘಕ್ಕೆ ಸಿಕ್ಕಿದರೆ ಅಂದರೆ ಅದು ನನ್ನ ಲೆಕ್ಕದಲ್ಲಿ ಮಾರುತಿ ಸಂಘಕ್ಕೆ ಮಾತ್ರ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಯಾವುದೇ ಜಿಲ್ಲೆಯಲ್ಲಿ ಸಂಘಕ್ಕೆ ಬೇರೆ ಬೇರೆ ವ್ಯವಸಾಯ ಸಂಘ ಅಂಥ ಸಂಘಕ್ಕೆ ಸಿಕ್ಕಿರ್ಬೋದು, ಜನಸೇವಾ ಸಂಘಕ್ಕೆ ಸಿಕ್ಕಿರೋದಂದರೆ ಅದು ಮಾರುತಿ ಸಂಘಕ್ಕೆ ಮಾತ್ರ ಅಂತ ನನ್ನ ಭಾವನೆ. ಯಾಕಂದರೆ ಇಂಥ ಕೆಲಸವನ್ನು ಮುಂದೆ ಕೂಡ ಮಾಡಲಿ, ಅವರಿಗೆ ಯಶಸ್ಸು ಇನ್ನೂ ದೊರಕಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೆಲವು ಸಾಮಾಜಿಕ ಕಾರ್ಯಗಳೆಲ್ಲ ಮಾಡ್ತಾರೆ. 50 kg ಅಕ್ಕಿ ಕೊಟ್ಟು 50 ಫೋಟೋ ತೆಗೆದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಪಬ್ಲಿಸಿಟಿಯನ್ನು ತಗೊಳ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿ ಇವ್ರು ಯಾರು ಕೂಡ ಮೇನ್ ಸ್ಟ್ರೀಮಿಗೆ ಬಂದು ಫೋಟೋ ತೆಗೆಯೋದು ಅಥವಾ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದು, ಪಬ್ಲಿಸಿಟಿ ಯಾವುದು ಮಾಡದೇ ಇರುವಂಥ ಒಂದು ಸಂಸ್ಥೆ. ಬಹುಶಃ ದೇವರೇ ಅವರಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವ ಹಾಗೆ ಒಂದಷ್ಟು ಜನರ ಪ್ರೇರಣೆ ಮೂಲಕ ಆಯಿತು ಅಂತ ಅಂದ್ಕೊಳ್ತಾ, ಕ್ಷೇತ್ರ ಉಳ್ಳಾಲ ಇದರ ಶ್ರೀ ಸುರೇಶ್ ಗುರಿಕಾರರು ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಮಕ್ಕಳು ಮಂಚಿನ ಈ ಕಾರ್ಯ ನಿಜವಾದ ಮಾಮಲ್ಲ ಪುಣ್ಯದ ಕಾರ್ಯ. ಇನ್ನು ಒಂದು ಆಪತ್ ಕಾಲೋಡು 6 ದಂಪತಿಲು 15 ವರ್ಷದ ಜಾಗದೇ ಇದ್ದೇರು ಮುಲ್ಪಜ್ಜಿ ಇಲ್ಲಿ ಕಟ್ರೆ ಆತಿಜಿ 2 ವರ್ಷದ ದುಮ್ಮಂಜಿ ಇಲ್ಲಿ ಕಟ್ರೆ ಅನಗ ನನ್ನ ಧರ್ಮಪತ್ನಿ ದೈವಾದಿನಾರಾಯರು ಆ ಸಂದರ್ಭಡು ಮಾರುತಿದಕ್ಕಲು ಬರ್ತದೆ ನಿಖಲ್ನ ಮಟ್ಟಿಗೆ ಅಂಕಲ್ ಉಲ್ಲ ಇಲ್ಲಿ ಕಟ್ಟೆ ಅಂಕಲ್ ಕೊರ್ಪ ಬಂಡದೊಂಜಿ ಭರವಸೆ ಕೊರಿಯರು ಅವೇ ಪ್ರಕಾರ ಆ ಇಲ್ಲಿ ಕರೆದು ಕೊಡ್ತೀರಿ. ನೇತಾತ್ಮಲ್ಲ ಪುಣ್ಯ ಕಾರ್ಯ ನಿಜವಾದ ಇಜ್ಜಿ ಅಂಚನೆ ಈ ಪುಣ್ಯ ಕಾರ್ಯಡು ಎಂಕಲೆಗಳೊಂಜಿ ಪಾತಾರೆ ಮತ್ತು ನಾಯನೊಂಜಿ ಹಸ್ತಾಂತರ ಮಲ್ಪೇರ ಒಂಜಿ ಸೌಭಾಗ್ಯ ಶಕ್ತಿ ತಿಕೊಂಡು ಎಂಕಲೊಂಜಿ ಪುಣ್ಯವಂತೇರು ನೇಟು ಅಂಚೆ ಅದುಪ್ಪನಾಗ ಈ ಮಾರುತಿ ಸರ್ವ ಅಧ್ಯಕ್ಷರೆಗಳ ಸರ್ವ ಸದಸ್ಯರೆಗಳ ನಾನಾತ್ ಸೇವೆ ಮಲ್ಪನ ಸೌಭಾಗ್ಯ ಶಕ್ತಿನ ಆ ಉಲ್ಲಾಲ್ದಿ ಧರ್ಮರಸುಲ್ಲ ಆ ಚಾಮುಂಡಿ ಅಪ್ಪೆಲ ಆಕಲಿಗೆ ನಾನಾತ್ ಪ್ರೇರಣೆ ಕೊಡೊಂದು ಎನ್ನ 2 ಪಾತ್ರೆ. ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು, ಮಾರುತಿ ಜನಸೇವಾ ಸಂಘದ ಎಲ್ಲ ಸ್ನೇಹಿತರಿಗೆ ಮಾರ್ಗದರ್ಶಕರಾಗಿರತಕ್ಕಂಥ ಹಿರಿಯರು ಶ್ರೀ ಸದಾನಂದ ಬಂಗೇರ ಅವರು ಕೂಡ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಗಳು ಪುನಃ ಗಣ್ಯರ ಉಳ್ಳಾಳ ಮಾರುತಿ ಜನಸೇವಾ ಸಂಘ ಅಂಚನೆ ಮಾರುತಿ ಯುವಕ ಮಂಡಲ ಮಕ್ಕಳ 40ನೇ ವರ್ಷದ ಈ ಒಂದು ಕಾರ್ಯಕ್ರಮ ಬಹಳ ಅಭೂತಪೂರ್ವವಾದ, ಬಹಳ ಯಶಸ್ವಿಯಾದ ನಡತನ ಬಂದಿರಿಗೆ ನಾನು ಬಹಳ ಸಂತೋಷ ಪಡಪೆ. ಬಹುಶಃ ಈ ಮಾರುತಿ ಕ್ರಿಕೆಟರ್ಸ್ ದುಮ್ಮ ಕ್ರಿಕೆಟರ್ಸ್ ಒಂದಿತ್ತಲ್ಲ, ಯಾನ್ ಮಕ್ಕಳನ್ನ ಒಟ್ಟಿಗೆ ಸಾಧಾರಣ 40 ವರ್ಷದಿಂದ ಬಹಳ ಭಾವನಾತ್ಮಕ ಸಂಬಂಧಗಳು ಯಾನ್ ಮಕ್ಕಳನ್ನ ಕೈತಳ್ಳೆ ಇತ್ತೆ. ಬಹಳ ಕಾರ್ಯಕ್ರಮ ಮಲ್ದಿರಿ ಇಜ್ಜಿಂದ ಆಂಡ ಈ 40ನೇ ವರ್ಷದ ಈ ಒಂದು ಕಾರ್ಯಕ್ರಮ ಬಹಳವಾದ ಜನಕ್ಕೂ ಮೆಚ್ಚುಲಕ ಇಂಚಿತ್ತನ ಕೆಲಸ ವಾವನಿ ಸಂಘ ಸಂಸ್ಥೆಗೆಲ್ಲ ಮಲ್ತಿಜರಿ ಪಂಪಿನ ಯಾನು ಭಾಳ ಹೆಮ್ಮೆ ಪಂಪೆ ಅದೇ ಬಂದಾಗ ಯಾನು ಕೆಲವು ಕಾರ್ಯಕ್ರಮ ಬರುತ್ತೆ ಪೋಯ್ ತಿಂಗಳು ಪೋಯ್ ಒಂದು ಸಾಲ 3-4 ದಿನ ತುಂಬು ಮಂಕಿ ಸ್ಟ್ಯಾಂಡರ್ಡ್ ಇಂಚಿತ್ತಿನ ಇಲ್ಲಿ ಪಾಪದ ಕಲೆಗೆ ಈ 40ನೇ ವರ್ಷದ ಕಾರ್ಯಕ್ರಮಗಳು ಅವಳೊಂದು ಇಲ್ಲಿ ಕೊಡ್ತೆ ಅಂಚನೆ ಈ ಉಳ್ಳಾಳೋಡು ಈ ಉಳ್ಳಿಯಾಡಿ ಇದಾರು ಬಣ್ಣ ಗುರುಕಾಲ ಬಣ್ಣಲಗನೆ ಸೂರು ಮಲ್ಪರಿಗೆ ಬಹಳ ಕಷ್ಟ ಏತು ಅನುಕೂಲ ಇತ್ತಲ್ಲ ನನಗೆ ಇಲ್ಲ ಮಲ್ಪರಿಗೆ ಆ ಯೋಗ ಬರ್ಪುಜಿ ಆಳೆಲ್ಲ ಆ ಪಾಪದ ಗುರ್ತ ಮಲ್ತದ್ದು ಇನ್ನು ಒಂದು ಕಾರ್ಯಕ್ರಮವನ್ನು ಒಂದು ಮಲ್ತಿರಂದಾಂಡ ನಿಜವಾದಲ ದೇವರು ಮೆಚ್ಚಿನ ಕೆಲಸ, ಜನಕ್ಕೂ ಮೆಚ್ಚಿನ ಕೆಲಸ ಅಂಚಾದ ಇನಿ ಮಾರುತಿ ಕ್ರಿಕೆಟರ್ಸ್ರಿಗೆ ಸರ್ಕಾರ ಅವನು ತೆರೆದು ಇನಿ ರಾಜ್ಯ ಪ್ರಶಸ್ತಿ ಕೊಡ್ತಿರಂದಾಂಡ ನನ್ನ ಮಿತ್ತಿಗೆ ಕೇಂದ್ರ ಉಳ್ಳ ಮಕ್ಕಳಿಗೆ ಒಂಜಿ ಪ್ರಶಸ್ತಿ ಬೋರ್ಡ್ ಬಂದು ನನಗೆ ಅಭಿಪ್ರಾಯ ದೇವನ್ನಾಗ ಯಾಕಂದ್ರೆ ಮಗುವೀರ ಶಾಲೆಗೆ ಇತ್ತಾರೆ ಪಂಡರಿ ಆ ಪುರ್ತುಡು 1.5 ಕೋಟಿ ದಾತು ಖರ್ಚು ಆದು
ಈ ಸುಂದರವಾದ ಶಾಲೆ ಕೊಡ್ತಾನೆ ಬಂದಾಗ ಅವು ಸಾಧಾರಣ 18-14 ವರ್ಷ ಜಾಸ್ತಿ ಆಡಿ ಆ ಬರ್ತುಡು ಅಪ್ಪ ತುಲೆ ಒಂಜಿ ಮನುಷ್ಯನ ಒಂದು ಸಂಘ ಸಂಸ್ಥೆಗಳ ಮನಸ್ಸು ಮಲ್ತಿದ್ದಾಂಡ ಆ ರೀತಿಲ್ಲ ಒಂದು ಸಮಾಜ ಸೇವೆ ಮಲ್ಪುನಿ ಮಲ್ಪಿನಾಗಿ ಮಾರುತಿದಾಗಲ ನಿದರ್ಶನ ಅಂಚನೆ ಪ್ರಸ್ತಾವಿಕ ಭಾಷಣ ಪಂಡಿರಾರು ತಂದೆ ಜನ್ನಾಗಲಿ ಅಪ್ಪೆ ಅಮ್ಮೆರ ಸಹಿತನ ಅಮ್ಮನ ಕಲೆ ಅವಳ ಬಾರಿ ಸೂಕ್ಷ್ಮಡು ಇಲ್ಲಿ ಸರ್ವೆ ಮಾಡ್ತದೆ ಒಂದು 250 ಜನ ಕಲೆ ಪೊಂಜನ ಕಲೆ ಆರ್ಥಿಕವಾದಿ ಒಂದು 2 ತಿಂಗಳು ಸಾಧಾರಣ ಒಣಸು ಮಲ್ಪಿಸ್ತಾರ ಆ ಚಿಟ್ಟಿ ಆ ಟೌನ್ ಮಾಡಿ ಭಾರಿ ಮಲ್ಲ ಸಭೆ ಮಲ್ದಿರ್ತಾರೆ ಐಕೆ ಹಾಲು ಬೋದಿತ್ತೆ ಒಂದು ಮಾತು ಒಂಜಿ ಜನಕ್ಲೇನು ಆಕರ್ಷಣೆ ಮಾಡ್ಬೋದು ಒಂದು ಜನಕ್ಕೆ ಒಂಜಿ ಪ್ರೀತಿ ಗಳಿಸಿದ ಒಂಜಿ ಮಲ್ಲ ಒಂಜಿ ಕೆಲಸ ಅಂಚಾದಿ ಯಾ ನನ್ನ ಪಂಪೆ ಈ ಮಾರುತಿ ಯುವಜನ ಸಂಘ ಜನಸೇವಾ ಸಂಘ ನಲ್ಲ ಆ ಭಗವಂತೆ ಬಹುಶಃಕ್ಕೆ ಎಡ್ಡ ಪುದರ್ ದಿಗಿದ್ದು ನನ್ನಗ ಮಾರುತಿ ಬಂದಿನ ವಿಷಯ ಬಹಳ ಒಂಜಿ ನಮ್ಮ ರಾಮಾಯಣ ಕೇಳೋದಿಲ್ಲ ಮಾರುತಿನ ಒಂಜಿ ಸ್ವಚ್ಛವಾದಿ ಸ್ವಾಮಿ ಕಾರ್ಯವನ್ನು ವಾವಂಜಿ ಪ್ರತಿಫಲಾಪೇಕ್ಷಿತ ಮಲ್ತಿದ್ದ ಮಾರುತಿ ಬ್ರಹ್ಮ ಪದವಿ ಪಡೆಯಿನ ಒಂಜಿ ಮಾರುತಿ ಆರನ್ನ ಪುದರ್ ದೀತೇರಿ ಆರನ್ನ ಪುದರ್ ತಕ್ಕಂತಿನ ಒಂದು ಕೆಲಸವನ್ನು ಮಲ್ತೊಂದಿಲ್ಲೇರಿ ಅಂಚಾದಿ ದೇವರ ಕೈ ನಲ್ಲ ಆ ಒಂಜಿ ಸಂಘವು ಅಭಿವೃದ್ಧಿ ಆವಡಿ ಆಯ್ನಾತು ಬೇಗ ಕೇಂದ್ರ ಸರ್ಕಾರಗಳ ಈ ಪುರಸ್ಕಾರ ಬೋರ್ಡ್ ಪಡೆದು ಇನ್ನರಲ್ಲಿ ಪಾತ್ರ ಜೈ ಹಿಂದ್ ಕರ್ನಾಟಕ. ನಿಮ್ಮ ಹಿತನುಡಿಗಳಿಗೆ ಮಾರ್ಗದರ್ಶನಕ್ಕೆ ಮಾರುತಿ ಜನಸೇವಾ ಸಂಘ ಸದಾ ಋಣಿಯಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದೆ ನಮ್ಮ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು, ಸಾಮಾಜಿಕವಾಗಿ ರಾಜಕೀಯವಾಗಿ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇರುವಂಥ ಶ್ರೀ ಯಶವಂತ್ ಅಮೀನ್ ಉಳ್ಳಾಲ ಅವರು ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮಾರುತಿ ಜನಸೇವಾ ಸಂಘದ ಬಹುಶಃ 40ನೇ ವರ್ಷದ ಕಾರ್ಯಕ್ರಮದ ರಡ್ಡನೆ ಇಲ್ಲಿ ಸ್ವಕ್ಷೇತ್ರೋಡು ಅವೇನು ಅರ್ಪಣೆ ಮನಪಡುವ ಯೋಚನೆಯನ್ನು ಪಾಡೊಂದು ಉಳ್ಳಾಲದ ಉಲ್ಲಾಲ್ಗಿ ಧರ್ಮರಕ್ಷಣಾ ಕ್ಷೇತ್ರೋಡು ಸಂಪನ್ನ ಆಪಿನ ಈ ಸಭೆತ ವೇದಿಕೆ ಎಡುಪುನಂಚಿನ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ಅಂಚನೆ ಶ್ರೀ ಉಳ್ಳಾಲ್ಗಿ ಧರ್ಮರಕ್ಷಣಾ ಕ್ಷೇತ್ರದ ಗುರಿಕಾರರಾಂಚ ಶ್ರೀಯುತ ಸುರೇಶ್, ಅಂಚನೆ ಹಿರಿಯರು ಮಾರ್ಗದರ್ಶಕರು ಆಯ್ನಂಚಿನ ಶ್ರೀಯುತ ಸದಾನಂದ ಬಂಗೇರ್, ಮಾರುತಿ ಜನಸೇವಾ ಸಂಘನು ಕಟ್ಟದು ಈ ರೀತಿ ಇತ್ಯ ಆಯ್ತಾ ಮುಂಚೂಣದ ವ್ಯಕ್ತಿತ್ವವನ್ನು ಪಡೆಯೊಂದು ನಡಪವನಂಚಿನ ಸಂಘದ ಅಧ್ಯಕ್ಷರೆನಿಸಿದ ಸಂದೀಪರೇ, ಅಂಚನೆ ಇತ್ತೇನೆ ಬತದ ನಿರ್ಗಮಿಸಿನ ಮಾತ ಗಣ್ಯರೇ, ಸೇರ್ದಿನಂಚಿನಂಚಿನ ಮಾತ ಸಜ್ಜನ ಬಂಧುಲೆ. ಬಹುಶಃ ಮಾರುತಿ ಜನಸೇವಾ ಸಂಘದ ಕಾರ್ಯಕರ್ತರ ಪಾತ್ರ ಗಂಡ ಪಂಡೀರ್ ಬಾರಿ ಬೇಜಾಡು ಬಂದಿರಿ. ಜನ ಸೇರು ಜೇರು ಓ ಕಾರ್ಯಕ್ರಮ ಅಂತನಲ್ಲ ಒಂದು ಜನ ಸೇರು ಜರಿಂಚಿನ ಕಾರ್ಯಕ್ರಮ ಆಂಡ ಈ ಕಾರ್ಯಕ್ರಮ ನಿಕುಲು ದಾನವಾದ ಕೊರಿಪಿನಂಚಿನ ಗ್ರಹ ಅವೇನು ಸ್ವೀಕಾರ ಮನ್ಪನ ಅಪ್ಪೆನ ಆ ಮನಸ್ಸಿನ ಬರ್ಪಿನ ಸಂತೋಷದ ಆ ದೀಪ ಉಂಡದ ಆ ದೀಪ ನಮ್ಮ ಜನಸೇವಾ ಸಂಘಗಳ ನಮ್ಮ ಕಾರ್ಯಕರ್ತರುಗಳ ಬೆಳಕಾಪುಣ ತುಂಬ ಬನಿಪಿನ ಅನ್ನಟ್ಟೆ ಉಲ್ಲೇಖ ಮನ್ಪುವೆ. ಜನಸೇವನ ಕಾರ್ಯಕ್ರಮ ಬೇತೇನುಂಟು ಅವನು ರಾಜಕೀಯ ಕಾರ್ಯಕ್ರಮ ಅಂಡ ದಾದಾನ ಡಂಬರಾಟ ಅಂತ ಒಂದು ಮಾತ್ರ ಸೇರವೇರು ಜನಾಪ ಅಂಡ ಇಂಚಿನ ಸಜ್ಜನರು ಸೇರಿದ ಮನ್ಪುನಂಚಿನ ಇಂಚಿನ ಎಡ್ಡೆ ಕೆಲಸ ಒಂದು ಸಮಾಜ ಸೇವೆ ಕೆಲಸ ಭಾರಿ ಒಂಜಿ ಕೆಲಸವನ್ನು ಮಾರುತಿ ಜನಸೇವೆ ಸಂಘದ ಕೆಲವು ಕಾರ್ಯಕ್ರಮಗಳನ್ನು ಲೆಕ್ತೇರು ಮಾತಾಡಿಗೆ ಹೆಚ್ಚಿನಕ್ಕೆ ತಾಪಣ ಪೋತೆ ಅಂಡ ಐಟ ಪೋದು ತೋನಾಗ ಆ ಕಾರ್ಯಕ್ರಮ ಮನಪುನ ನಿರೂಪಣೆ ಹಿಡಿದು ಬತ್ತಿನ ಎಂಡಿಂಗ್ ಧನ್ಯವಾದದ ಮುಟದ ಕಾರ್ಯಕ್ರಮದ ಚೌಕಟ್ಟು ಶಿಸ್ತುಬದ್ಧವಾದ ಉಪ್ಪನು ಅಂಚೆನೆ ಹಾಕಲಿ ಪಾಡ್ದಿನ ಯೋಜನೆಗಳು ಅತಿ ಶಿಸ್ತುವಾದಿತ್ತು ನಾವು ಈ ರೀತಿಯಲ್ಲಿ ಒಂಜಿ ಜನಸೇವಾ ಸಂಘ ಮಾರುತಿ ಕ್ರಿಕೆಟರ್ಸ್ ಆದ ಬಂದು ಒಂಜಿ ಇಲ್ಲೇ ಒಂಜಿ ಯುವಕರನ್ನ 10-25 ಜನರ ತಂಡ ಒಂಜಿ ಇನಿತ್ಯ ಬೃಹದಾಕಾರೋಡು ಬೆಳೆದು ಇನಿತ್ಯ ಹೊಸ ಯುವಕರನ್ನು ಸಂಯೋಜನೆ ಮಂತೊಂದು ದುಂಬಾಗ ರಾಷ್ಟ್ರಗೂ ಅರ್ಪಣೆ ಮನ್ಪರ ತಯಾರು ಮಂದಿನ ಜನಸೇವಾ ಸಂಘದ ಅಧ್ಯಕ್ಷರು ಬಕ್ಕ ಮಾತ ಕಾರ್ಯಕರ್ತರಿಗೆ ನಾನು ಸೊಲ್ಮೇಲೆ ನನ್ನವರ ಸಂದ ಒಂದಲ್ಲ ಸಮಾಜಮುಖಿಯಾದ ಕೆಲಸ ಮನ್ಪಡುವ ಒಂದು ಮಾತಿರೆಗಳ ಆಸೆ ಉಂಟು. ಮಾತಿರೆಗಳ ಆಸೆ ನನ್ನ ಮಾತಿರೆಗಳ ಆ ಭಾಗ್ಯ ಸೌಭಾಗ್ಯ ಒದಗದು ಬರಬುಚಿ ಆ ಸೌಭಾಗ್ಯ ಒದಗದು ಬರಡು ಒಂದಿತ್ತಿನ ಬಹುಶಃ ನಿಕುಲು ಆನಿ ದೀತಿನ ಪುದರ್ ಶ್ರೀ ವೀರ ಮಾರುತಿ ಬನಿಪಿನ ಪುದರ್ ಆ ಪುದರ ನಿಕಲನ್ನು ಮಾರುತಿಲಕನ ವಿಜೃಂಭಿಸುವ ಒಂದು ಬನಿಪಿನ ಎನ್ನ ಮನಸ್ಸು ರಾಪಿನ ಅಂಜೊಂದು
ಅಂಚಾದ ಇನಿವಾರ ಮುಟ್ಟಲ ಈ ಕ್ಷೇತ್ರೋಡು ಉಳ್ಳಾಲ ಪನಿಪಿನ ಈ ಕ್ಷೇತ್ರ ಬಕ್ಕ ಸೇರ್ದು ದಕ್ಷಿಣ ಕನ್ನಡದು ಉಪ್ಪಲದ ಬತ್ತಿನ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಪಣ್ಣಗ ಉಡುಪಿದವಂತ ಭಾಗ ಮುಟ್ಟಲ ಈ ಒಂದು ಕಾರ್ಯಕ್ರಮವನ್ನು ನಿಕಲು ನಿಯೋಜನೆ ಮಂತೊಂದು ಪೋಯಾರು ಬಹುಶಃ ನಿಕ್ ಮಸ್ತ್ ಹಿರಿಯ ಕನ ಮಸ್ತ್ ಜಂತ ಸಹಕಾರ ಆಯ್ತಂದು ಈ ಸಹಕಾರದ ನೆಟ್ಟು ನಿಕಲ್ ಮಂತಿನ ಕಾರ್ಯನು ಶ್ಲಾಘನೆ ಮನ್ಪೇರೆ ನಿಕಲೇವೇನು ಒಂಜಂಜಾದ ವಿವರವಾದ ಪನಿಯರೆ ನಮ್ಮ ಶಬ್ದಕೋಶ ಶಬ್ದ ದಿಕ್ಕಂದು ಅವೇನು ವರ್ಣನೆ ಮನ್ಪೆರೆ ಇಂಕಲ್ನ ಸಾಧಿಸಿ ದಯಬಣ್ಣಗ ಈ ರೀತಿಯ ಜನಸೇವಾ ಮನ್ಪುರಂಚಿನ ಸಂಘಟನೆ ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡು ನಮ್ಮ ತೂತುಜ ರಾಜ್ಯೋಡ್ಲ ಇಂಚಿನ ಒಂದು ಸಂಘಟನೆ ಹೆಜ್ಜಿ ದುಂಬದ ದಿನಕ್ಕೂ ರಾಜ್ಯೋತ್ಸವ ಪ್ರಶಸ್ತಿ ನಿಖಲಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಏನು ದುಂಬುಲ ಬಂತೆ ಅಂದನು ಮಾರುತಿ ಕ್ರಿಕೆಟ್ ರಾಷ್ಟ್ರದ ಐಟ ಉಲಾಯ್ಡಾಪಿನ ಒಂದು ಸಭೆಟ್ಲ ಬಂತೆ ದೇವೇರ ಆ ಮಾರುತಿ ನಿಖಲಿಗೆ ರಾಷ್ಟ್ರ ಮಟ್ಟದ ಆ ಪ್ರಶಸ್ತಿ ತಿಕ್ಕುನಂಚಿನ ಒಂದು ವ್ಯವಸ್ಥೆ ಆವಡ ದೇವರ ಆಶೀರ್ವಾದ ಆ ಮಾರುತಿನ ಕೃಪೆ ನಿಖಲಿಗೆ ಒಪ್ಪಾಡು ಅಂಚೆನೆ ನೆಟ್ಟೆ ನಮ್ಮ ಈ ಕ್ಷೇತ್ರದ ಒಳ್ಳೆ ಕೆಲಸ ಕಾರ್ಯಕ್ರಮ ಪೋನ ನೆಟ್ಟೆ ಉಳ್ಳಾಲಿ ಧರ್ಮರಸರಣ ಅಂಚೆ ನಮ್ಮನಂಚಿನ ವ್ಯಾಘ್ರ ಚಾಮುಂಡೇಶ್ವರಿ ಗುಳಿಗನ ಒಂದು ಆಶೀರ್ವಾದ ನಿಖಲಿಗೆ ಉಪ್ಪಾಡು ಅಂತ ಬಣ್ಣೊಂದು ಯಾರು ನಿಖಲಿಗೆ ಒಂದು ಅವಕಾಶ ಕೊರನಿಗೆ ವಂದನೆ ಸಲ್ಲಿಸಿ ನನ್ನ ಪಾತ್ರ ಮುಗಿಪೆ ಜೈ ಹಿಂದ್ ಜೈ ಕರ್ನಾಟಕ ಮಾತು. ನೀವು ಜೊತೆಯಾಗಿ ಸಪೋರ್ಟ್ ಅನ್ನ ಮಾಡಿದಿರಿ, ನಿಮ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸಿ. ಹಿರಿಯರೊಂದು ಮಾತನ್ನ ಹೇಳ್ತಾರೆ, ಭಗವಂತ ನಮ್ಗೆ ಕೊನೆಯಲ್ಲಿ ಕೊಡುವುದು ಎರಡೇ ಅವಕಾಶ ಅಂತೆ, ಒಂದ ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು. ತಕೊಂಡು ಹೋಗುವ ಮೂರನೇ ಅವಕಾಶ ಯಾರಿಗೂ ದೇವರು ಕೊಡುವುದಿಲ್ಲ. ಒಳ್ಳೆಯದನ್ನ ಕೊಟ್ಟು ಒಳ್ಳೆತನವನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಬಹುಶಃ ಅದನ್ನ ಈ ಮಾರುತಿ ಜನಸೇವಾ ಸಂಘ ಮಾಡ್ಕೊಂಡು ಬಂದಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಅತಿಥಿಗಳಲ್ಲಿ ಒಬ್ಬರಾಗಿ ಆಗಮಿಸೋರು ಶ್ರೀ ಅಯೂಬ್ ಮಂಚಿಲ, ಮಾಜಿ ಉಪಾಧ್ಯಕ್ಷರು, ನಗರಸಭೆ ಉಳ್ಳಾಲ. ಅವರಿಗೆ ಅಧ್ಯಕ್ಷರಾದ ಸಂದೀಪ್ ಪುತ್ರನ್ ಅವರು ಪ್ರೀತಿಯ ಸ್ವಾಗತವನ್ನ ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮನೆ ಇದು ಈಗಾಗಲೇ ಹೇಳಿದಾಗೆ ಬರೀ ಕಲ್ಲು, ಮಣ್ಣು, ಸಿಮೆಂಟ್, ಕಾಂಕ್ರೀಟ್, ಕಬ್ಬಿಣ ಇದರಿಂದ ಮಾತ್ರ ಕಟ್ಟಿದ್ದಲ್ಲ. ಇದರಲ್ಲಿ ಪ್ರೀತಿ ಇದೆ, ಭರವಸೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ, ಹಾಗೆ ಒಳ್ಳೆಯತನ, ಮಾನವೀಯತೆ ಅದೆಲ್ಲ ಸೇರಿ ಒಂದು ಸುಂದರವಾದ ಕಟ್ಟಡದ ನಿರ್ಮಾಣ ಇಲ್ಲಿ ಆಗಿದೆ. ಇದಕ್ಕೆ ಅತಿಥಿಗಳಾಗಿ ಆಗಮಿಸಂತ ಶ್ರೀ ಅಯೂಬ್ ಮಂಚಿಲ ಅವರು ಒಂದೆರಡು ಮಾತುಗಳಲ್ಲಿ ಶುಭಾಶಯವನ್ನು ಕೋರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾರುತಿ ಮಾಣಿಕ್ಯೋತ್ಸವದ ಪ್ರಯುಕ್ತ ಮಾರುತಿ ಸಂಸ್ಥೆಯ ವತಿಯಿಂದ ಬಹಳಷ್ಟು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಕ್ರೀಡೆ, ಆರೋಗ್ಯ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಂತಹ ಮಾರುತಿ ಸಂಸ್ಥೆಯ ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಮುಂದೆ ಇರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಹಾಗೂ ಪುಟ್ಟ ಮಕ್ಕಳೇ, ಈ ಸಂಸ್ಥೆಯ ಹೆಸರು ಏನು ಮಾರುತಿ ಅಂತ ಇಟ್ಟಿದ್ದೇವೆ, ಅದು ಒಂದು ಪವಿತ್ರವಾದ ಚರಿತ್ರೆಯ ಹಾಲೆಯಲ್ಲಿ ಸದಾ ಕಾಲ ನಿಲ್ಲುವಂತಹ ಒಂದು ಹೆಸರು. ಅದು ಬಹಳ ಸ್ಫೂರ್ತಿದಾಯಕವಾಗಿ ಆ ಹೆಸರಿಗೆ ಒಂದು ಕೀರ್ತಿಯನ್ನು ಕೊಡುವಂತಹ ಒಂದು ಸಂಸ್ಥೆ ಮಾರುತಿ ಸಂಸ್ಥೆಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ನಮಗೆ ಬಹಳ ಖುಷಿಯಾಗ್ತದೆ. ನಮ್ಮ ಉಳ್ಳಾಳದಲ್ಲಿ ಇಂತಹ ಒಂದು ಸಂಸ್ಥೆ ಇದೆ ಅನ್ನೋದು ನಮಗೆಲ್ಲರಿಗೂ ಕೂಡ ಖುಷಿಯ, ಹೆಮ್ಮೆಯ ಸಂಗತಿ ಅಂತ ಹೇಳುತ್ತಾ, ಈ ಸಂಸ್ಥೆಯ ಬಗ್ಗೆ ಮಾತನಾಡಬೇಕಾದರೆ ಬಹಳಷ್ಟು ವಿಷಯಗಳು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕಿದೆ. ಆದರೆ ನಿಮಗೆಲ್ಲರಿಗೂ ಈ ಸಂಸ್ಥೆಯ ನೈಜವಾದ ಹೃದಯದ ವಿಚಾರಧಾರೆಗಳ ವಿಷಯಗಳು ನಿಮಗೆಲ್ಲ ತಿಳಿದಂತಹ ವಿಷಯ ಅಂತ ನಾನು ಹೇಳಿಕೊಳ್ಳುತ್ತಾ, ತಮ್ಮ ಸಂಸ್ಥೆಯು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಒಂದು ಯಶಸ್ವಿಯಾದ ಸಂಸ್ಥೆ, ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಯಶಸ್ವಿಯಾದ ಸಂಸ್ಥೆಯಾಗಿ ಮುನ್ನಡೆಯಲಿ, ಅದಕ್ಕೆ ನಮ್ಮೆಲ್ಲರ ಸೃಷ್ಟಿಕರ್ತನು ಅದಕ್ಕೆ ಅನುಗ್ರಹವನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ, ತಮಗೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಶುಭಾಶಯಗಳು. ಆಲ್ ಆರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಅಯೂಬ್ ಮಂಚಿಲ ಅವ್ರ ಬಗ್ಗೆ ಮಾರುತಿ ಸಂಸ್ಥೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಜನಸಾಮಾನ್ಯರಿಗೆ ಈ ನಗರಸಭೆ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಇಂದ ಬಂದು ಸಹಾಯ ಮಾಡುವಂತ, ಫೋನ್ ಮಾಡಿ ಹೇಳಬೇಕು ಅಂತಲ್ಲ, ಏನೋ ಸಮಸ್ಯೆ ಆದಾಗ ಬಂದು ಮಾಡುವಂತ ಬಹಳ ಒಂದು ಧ್ಯೇಯೋದ್ದೇಶವನ್ನ ಹೊಂದಿರತಕ್ಕಂಥ ರಾಜಕೀಯ ನಾಯಕರು ಅಯೂಬ್ ಮಂಚಿಲ ಸರ್. ತಮಗೆ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ, ಈ ಮನೆಯ ನಿರ್ಮಾಣದ ಕಾರ್ಯಗಳನ್ನ ಮಾಡಿದವರು ನಮ್ಮ ಇಂಜಿನಿಯರ್ ಕಾಂಟ್ರಾಕ್ಟರ್ ಆಗಿರುವಂಥ ಶ್ರೀ ಸುದರ್ಶನ್ ಅವರಿಗೆ ಒಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸ್ಲಿಕ್ಕಿದ್ದೇವೆ. ಮನೆಯನ್ನು ನೋಡಿದಾಗ ಯಾರಾದರೂ ಬಂದು ಒಂದು 17-18 ಲಕ್ಷ ಖರ್ಚಾಗಿರ್ಬೋದು ಅಂತ ಯೋಚನೆ ಮಾಡ್ಬೋದು. ಆದರೆ
14 ಲಕ್ಷ ರೂಪಾಯಿಯ ಬಜೆಟ್ ಅಲ್ಲಿ ಮನೆಯ ನಿರ್ಮಾಣವನ್ನ ಕಾಂಟ್ರಾಕ್ಟರ್ ಆಗಿ ಅವರು ಲಾಭ ತುಂಬಾ ಮಾಡಬೇಕು ಅಥವಾ ಈ ಒಂದು ಕಾಂಟ್ರಾಕ್ಟ್ ಅನ್ನ ಕೊಟ್ಟಾಗ ಬಜೆಟ್ ಸಿಕ್ಕಾಪಟ್ಟೆ ಹೇಳ್ತಾರೆ, ಎಷ್ಟು ಪ್ರಾಫಿಟ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡುವಂತ ಕಾಲಘಟ್ಟದಲ್ಲೂ ಕೂಡ ವಿತ್ ಮಿನಿಮಮ್ ಇದರಲ್ಲಿ ಲಾಭದಲ್ಲಿ ಅವರು ಈ ಮನೆಯ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಿರುವಂತ ಸಂದರ್ಭದಲ್ಲಿ ಅವರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇವತ್ತಿನ ಮಾರುತಿ ಮಾಣಿಕ್ಯ ಮಹೋತ್ಸವದ ಮಾರುತಿ ಆಶ್ರಯ ಈ ಮನೆಯ ಹಸ್ತಾಂತರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರು, ಅದರಲ್ಲಿ ಈಗಾಗಲೇ UT ಇಫ್ತಿಕಾರ್ ಫರೀದ್ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಅವರನ್ನ ನೆನಪಿಸಿಕೊಳ್ತಾ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ ಮಾರುತಿ ಜನಸೇವಾ ಸಂಘದ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಶ್ರೀ ಯಶವಂತ್ ಅಮೀನ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳು. ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಉಳ್ಳಾಲದ ಶ್ರೀ ಸುರೇಶ್ ಗುರಿಕಾರ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಸದಾನಂದ ಬಂಗೇರ ಅವರಿಗೆ, ಹಾಗೆ ನಗರಸಭೆ ಉಳ್ಳಾಲದ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಅಯೂಬ್ ಮಂಚಿಲಾ ಅವರಿಗೆ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಬೇರೆ ಬೇರೆ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ, ಎಲ್ಲ ಇಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮ ಸೌಂಡನ್ನು ಆಪರೇಟ್ ಮಾಡ್ತಾ ಇರುವಂಥ ಸರ್ ತಮಗೂ ಕೂಡ ಧನ್ಯವಾದಗಳು. ಹಾಗೆ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಈ ಮನೆಯನ್ನ ಇನ್ನು ಮುಂದೆ ಈ ಮನೆಯಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳಿಕ್ಕಿರುವಂಥ ಶ್ರೀಮತಿ ಜ್ಯೋತಿ ನವೀನ್ ರವರ ಈ ಮನೆಯಲ್ಲಿ ಎಲ್ಲ ರೀತಿಯ ಒಳ್ಳೆಯ ವಿಷಯಗಳೆಲ್ಲ ಅಕ್ಷಯವಾಗಲಿ, ನಿಮ್ಮ ಬದುಕು ಬೆಳಗಲಿ, ಬಾಳು ಬಂಗಾರವಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಇಲ್ಲಿರ್ತಕ್ಕಂಥ ಎಲ್ಲ ದೈವದೇವರುಗಳ ಅನುಗ್ರಹ ಸದಾ ನಿಮ್ಮ ಜೊತೆಗಿರಲಿ. ಮನೆ ಮಾತ್ರ ಅಲ್ಲ, ಮನೆಯ ಒಳಗಡೆ ಮನಸ್ಸಲ್ಲಿ ಮನೆಯಲ್ಲಿ ನಮಗೂ ಸದಾ ತುಂಬಿರಲಿ ಅನ್ನುವ ಹಾರೈಕೆಯನ್ನ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಸಂಚಾಲಕರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಸಕಲ ಪದಾಧಿಕಾರಿಗಳ ಪರವಾಗಿ ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಾನಗಳಾಗಿರುವಂತ. ಇದೇ ಸಂದರ್ಭದಲ್ಲಿ ಶ್ರೀಮತಿ ಜ್ಯೋತಿ ನವೀನ್ ರವರಿಗೆ ಮಾರುತಿ ಜನಸೇವಾ ಸಂಘದ ಪರವಾಗಿ ಕೀಯನ್ನ ಹಾಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಂತ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಾರುತಿ ಜನಸೇವಾ ಸಂಘದ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿನ ಸಂಭ್ರಮದ ನಗುವಿನ ಆಶೀರ್ವಾದ ಮಾರುತಿ ಜನಸೇವಾ ಸಂಘದ ಎಲ್ಲ ಸದಸ್ಯರ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಗೌರವಾಧ್ಯಕ್ಷರಾದ ವರದರಾಜ್ ಬಂಗೇರ ಅವರು, ಸಂದೀಪ್ ಪುತ್ರನ್, ಸುಧೀರ್ ಅಮೀನ್ ಅವರು, ಪ್ರಶಾಂತ್ ಬಿ ಉಳ್ಳಾಲ್, ಕಪಿಲ್ ಎಸ್ ಬಂಗೇರ, ಪವನ್ ಉಳ್ಳಾಲ್, ಅನಿಲ್ ಚರಣ್,